ಮಂಗಳೂರು ನೂತನ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಯಾಗಿ ಡಾಕ್ಟರ್ ಅರುಣ್ ಕೆ ನೇಮಕ. ರಾಜ್ಯ ಸರ್ಕಾರದಿಂದ ನೇಮಿಸಿ ಎಂಬ ಆದೇಶ. ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಭಾಗಕ್ಕೆ ಡಿಐಜಿ ಆಗಿ ಅಗರ್ವಾಲ್. ಇನ್ನೂ ಜಾಗ ನಿರ್ಧಾರ ಆಗದ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್. ಡಿಸಿಪಿಯಾಗಿ ಹರಿರಾಮ್ ಶಂಕರ್ ನೇಮಕ. ಅನುಪಮ್ ಅಗರ್ವಾಲ್ ಕಾರ್ಯಶೈಲಿ ಬಗ್ಗೆ ಬಹಳಷ್ಟು ಆರೋಪ. ಜನಪರವಾಗಿಲ್ಲ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಕಮ್ಯುನಿಸ್ಟ್ ನಾಯಕರ ಆರೋಪ. ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಸ್ತ್ರಾ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿ, ಅವಳಿ ಜಿಲ್ಲೆಗಳ ಎಸ್ಪಿಗಳ ದಿಢೀರ್ ಬದಲಾವಣೆ. ನಿರೀಕ್ಷೆಯಂತೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಮಂಗಳೂರು ಪೊಲೀಸ್ ಕಮಿಷನರ್ ಜಾಗಕ್ಕೆ ಈ ಹಿಂದೆ ಮಂಗಳೂರಿನಲ್ಲಿ ಎಸ್ಪಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ನೂತನ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಇವತ್ತು ಸಂಜೆ ಅಧಿಕಾರವನ್ನ ಸ್ವೀಕರಿಸುವ ಸಾಧ್ಯತೆ ಇದೆ. ಜೊತೆಗೆ ಎಲ್ಲ ಉಸ್ತುವಾರಿ ಸಚಿವರು ಮಂಗಳೂರಿಗೆ ಇವತ್ತು ಆಗಮಿಸಿ ನಾಳೆ ಬೆಳಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಕಾನೂನು ಸುವ್ಯವಸ್ಥೆಯ ಕುರಿತು ಸಭೆಯನ್ನ ನಡೆಸಲಿದ್ದಾರೆ. ಉಡುಪಿ ಜಿಲ್ಲೆಯ ಎಸ್ಪಿ ಹರಿರಾಮ್ ಶಂಕರ್ ಈಗಾಗಲೇ ಅಧಿಕಾರವನ್ನು ಸ್ವೀಕರಿಸಿದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಒಂದು ಸಣ್ಣ ವರದಿ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಅನುಪಮ್ ಅಗರ್ವಾಲ್ ಅವರನ್ನು ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಭಾಗಕ್ಕೆ ಡಿಐಜಿ ಆಗಿ ವರ್ಗಾವಣೆ ಮಾಡಲಾಗಿದೆ. ಅಲ್ಲದೆ ದಕ್ಷಿಣ ಕನ್ನಡ ಎಸ್ಪಿ ಯತೀಶ್ ಅವರನ್ನು ವರ್ಗಾವಣೆ ಮಾಡಲಾಗಿದ್ದು, ಅವರಿಗೆ ಜಾಗವನ್ನ ತೋರಿಸಿಲ್ಲ. ದಕ್ಷಿಣ ಕನ್ನಡ ಎಸ್ಪಿ ಜಾಗಕ್ಕೆ ಉಡುಪಿಯಲ್ಲಿ ಎಸ್ಪಿಯಾಗಿ ದಕ್ಷ ಅಧಿಕಾರಿ ಎಂದು ಹೆಸರು ಮಾಡಿರುವ ಡಾಕ್ಟರ್ ಅರುಣ್ ಕೆ ಅವರನ್ನು ನೇಮಕ ಮಾಡಲಾಗಿದೆ. ಉಡುಪಿ ಎಸ್ಪಿ ಹುದ್ದೆಗೆ ಮಂಗಳೂರಿನಲ್ಲಿ ಈ ಹಿಂದೆ ಡಿಸಿಪಿಯಾಗಿ ದಕ್ಷತೆಯಿಂದ ಕೆಲಸ ಮಾಡಿದ್ದ ಹರಿರಾಮ್ ಶಂಕರ್ ಅವರನ್ನು ನೇಮಿಸಲಾಗಿದೆ. ಹರಿರಾಮ್ ಶಂಕರ್ ಬೆಂಗಳೂರಿನಲ್ಲಿ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಎಸ್ಪಿಯಾಗಿದ್ದರು. ಸುಧೀರ್ ಕುಮಾರ್ ರೆಡ್ಡಿ ಬೆಂಗಳೂರಿನ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಡಿಐಜಿ ಆಗಿದ್ದರು. ಇದಕ್ಕೂ ಹಿಂದೆ ಕರ್ನಾಟಕ ಕೇಡರ್ ಬೇಡವೆಂದು ಆಂಧ್ರಪ್ರದೇಶಕ್ಕೆ ಡೆಪ್ಯುಟೇಷನ್ ಮೇಲೆ ಹೋಗಿದ್ದ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿ ಇತ್ತೀಚೆಗಷ್ಟೇ ಮರಳಿದ್ದರು. ಈ ಹಿಂದೆ 2015ರಲ್ಲಿ ದಕ್ಷಿಣ ಕನ್ನಡ ಎಸ್ಪಿಯಾಗಿ ಕೆಲವೇ ತಿಂಗಳ ಕಾಲ ಕರ್ತವ್ಯ ನಿರ್ವಹಿಸಿದ್ದ ಸುಧೀರ್ ಕುಮಾರ್ ರೆಡ್ಡಿ ಬಿಸಿ ರೋಡಿನಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಮಡಿವಾಳ ಪ್ರಕರಣದಲ್ಲಿ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದರು. ಅನುಪಮ್ ಅಗರ್ವಾಲ್ ಕಾರ್ಯಶೈಲಿ ಬಗ್ಗೆ ಬಹಳಷ್ಟು ಆರೋಪಗಳಿದ್ದವು. ಜನಪರವಾಗಿಲ್ಲ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆಂಬ ವಿಚಾರದಲ್ಲಿ ಬಹಿರಂಗವಾಗಿಯೇ ಕಮ್ಯುನಿಸ್ಟ್ ನಾಯಕರು ಆರೋಪವನ್ನ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಪೊಲೀಸ್ ವರ್ಗಾವಣೆ ಮಾಡೋದ್ರಿಂದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಸಾಧ್ಯನಾ ಸರ್? ನೋಡಿ, ಅದು ಒಂದು ಹಳೆ ಅಂಗಿಯನ್ನು ತೆಗೆದು ಹೊಸ ಅಂಗಿ ಹಾಕಿದ ಹಾಗೆ. ವ್ಯಕ್ತಿ ಅವರೇ, ಒಂದು ಅಂಗಿ ಚೇಂಜ್ ಆಗ್ತದೆ ಅಷ್ಟೇ. ಇಲ್ಲಿ ಅಷ್ಟೇ, ಅಗರ್ವಾಲ್ ಅವರನ್ನು ಚೇಂಜ್ ಮಾಡಿದ್ದು, ಎಸ್ಪಿ ಯತೀಶ್ ಅವರನ್ನು ಚೇಂಜ್ ಮಾಡಿದ್ದು ವಿಷಯ ಅಲ್ಲ. ಇನ್ನೊಬ್ರು ಬಂದವರು ಯಾರು ಅಂತ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಕೋಮು ಸೂಕ್ಷ್ಮ ಜಿಲ್ಲೆ. ಇಲ್ಲಿಗೊಂದು ಈ ಹಿಂದೆ ಸರ್ಕಾರ ಒಂದು ಸೂಚನೆ ಕೊಟ್ಟಿತ್ತು, ಇಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿ ಯಾರನ್ನಾದ್ರೂ ನಿಯೋಜನೆ ಮಾಡುವಾಗ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಾದರೂ ಒಂದು ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿದ ಅನುಭವ ಇರುವವರನ್ನೇ ನೇಮಿಸಬೇಕು ಅಂತೇಳಿ ಆ ಸೂಚನೆ ಅಂತ ಈಗ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. ಇವತ್ತು ಸಂಜೆ ಏನಾದರೂ ಅವರು ಅಧಿಕಾರ ವಹಿಸಬಹುದು. ಅವರಿಗೆ ಏನಾಗ್ತದೆ ಅಂತ ಹೇಳಿ ಮಂಗಳೂರು ನಗರ ಮತ್ತು ಜಿಲ್ಲೆ ಇದರ ಸ್ಪಷ್ಟ ಪರಿಚಯ ಇದೆ. ಯಾಕಂತ ಹೇಳಿದ್ರೆ ಅವರು ಒಂದು 8 ವರ್ಷಗಳ ಹಿಂದೆ 2016-17ರಲ್ಲಿ ಏನೋ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಆಗಿದ್ರು. ಆ ಸಂದರ್ಭದಲ್ಲೇ ಶರತ್ ಮಡಿವಾಳ ಹತ್ಯೆ ಆಗಿರೋದು. ಆ ಪ್ರಕರಣದ ಪ್ರತಿಯೊಬ್ಬ ಆರೋಪಿಯನ್ನು ಎಡೆಮುರಿ ಕಟ್ಟಿದ್ದೇ
ಸುಧೀರ್ ಕುಮಾರ್ ರೆಡ್ಡಿ ಅವರು ಮತ್ತು ಅವರ ಟೀಮ್. ಓಕೆ ಓಕೆ. ಅದರಿಂದಾಗಿ ಅವರಿಗೆ ಇಲ್ಲಿನ ಕಮ್ಯುನಲ್ ಆಂಗಲ್ ಏನಿದೆ ಅದರ ಬಗ್ಗೆ ಸ್ಪಷ್ಟವಾದ ಅರಿವಿದೆ. ಆದ್ದರಿಂದ ಅವರ ನೇಮಕ ಇಲ್ಲಿನ ಸದ್ಯದ ಪರಿಸ್ಥಿತಿಗೆ ಒಳ್ಳೆದು ಎನ್ನುವ ಭಾವನೆ ಇದೆ ಅಂತ ಅಧಿಕಾರಿ. ಅದೇ ರೀತಿ ಜಿಲ್ಲಾ ಎಸ್ ಪಿ ಆಗಿ ಬರುವವರು ಉಡುಪಿಯಲ್ಲಿ ಎಸ್ ಪಿ ಆಗಿರುವಂತ ಕೆ ಅರುಣ್ ಅವರು, ಅವರಿಗೆ ಈ ಜಿಲ್ಲೆಯ ಅನುಭವ ಕಡಿಮೆ. ಅವರ ಸಹೋದರ ಇಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ಆಗಿದ್ದಾರೆ ಆನಂದ್ ಅವರು, ಆಯ್ತಾ. ಅವರಿಗೆ ಈ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಅನುಭವ ಕಡಿಮೆ. ಆದರೆ ಅವರು ಉಡುಪಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡ ರೀತಿ ಇದೆಯಲ್ಲ, ಅದು ಮೆಚ್ಚುವಂಥದ್ದು. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಅಲ್ಲಿ ಅವರು ಅವಕಾಶ ಕೊಟ್ಟಿಲ್ಲ. ಹಾಗಂತ ಹೇಳಿ ಎಲ್ಲಿಯೂ ಹೋಗಿ ಸಿಂಗಂ ತರವಾಗಿ ಅವರು ಕಾರ್ಯಾಚರಣೆ ಮಾಡಲೂ ಇಲ್ಲ. ಎಷ್ಟು ಸೈಲೆಂಟ್ ಆಗಿ ಅದನ್ನು ಅವರು ಕಾರ್ಯಗತ ಮಾಡಿದ್ರು ಅಂತ ಹೇಳಿದ್ರೆ ಅದು ಇನ್ನೊಬ್ಬರಿಗೆ ಗೊತ್ತೇ ಆಗ್ಲಿಲ್ಲ ಇವರು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ಅಷ್ಟು ಸೈಲೆಂಟ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿ ಅದಕ್ಕೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಎನ್ನುವುದನ್ನು ಸೂಕ್ತ ಸಮಯದಲ್ಲಿ ಸೂಕ್ತ ಸಂದರ್ಭದಲ್ಲಿ ಮಾಡಿದ್ರು. ಆದ್ರಿಂದಾಗಿ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಯಾವುದೇ ಸಂದರ್ಭದಲ್ಲೂ ಬರಲಿಲ್ಲ. ಯಾವುದೇ ರೀತಿ ಅಕ್ರಮ ಚಟುವಟಿಕೆಗಳಿಗೂ ಅವರು ಅವಕಾಶ ಕೊಡಲಿಲ್ಲ. ಯಾರಾದ್ರೂ ಅವಕಾಶ ಕೇಳಿ ಬಂದ್ರೆ ಅವರನ್ನ ಅವರು ಅಷ್ಟೇ ನಾಜೂಕಾಗಿ ಅವರು ವಾಪಸ್ ಕಳಿಸ್ತಾ ಇದ್ರು. ಆದ್ರಿಂದ ಅರುಣ ಅವರ ಮೇಲೆ ಅಲ್ಲಿನ ಜನರಿಗೆ ಒಂದು ರೀತಿಯ ಒಂದು ವಿಶ್ವಾಸ ಇತ್ತು, ಒಂದು ನಂಬಿಕೆ ಇತ್ತು. ಇಲ್ಲಿ ಸಂತೆಕಟ್ಟೆ ಹತ್ರ ನೇಜಾರಿನ ಒಂದು ಮನೆಯಲ್ಲಿ 4 ಮರ್ಡರ್ ಆದಾಗ ಯಾವುದೇ ಎಸ್ ಪಿ ಆದ್ರೂ ಕೈಕಾಲು ಬಿಡಬೇಕಿತ್ತು. ಆದರೆ ಅವರು ಎಷ್ಟು ಗಟ್ಟಿಯಾಗಿ ನಿಂತುಕೊಂಡು ಆರೋಪಿಯನ್ನು ಬಂಧಿಸುವ ನಿಟ್ಟಿನಲ್ಲಿ ಎಷ್ಟು ಚುರುಕಾಗಿ ಅವರು ಕರ್ತವ್ಯ ನಿರ್ವಹಿಸಿದಂದ್ರೆ ಅವರ ಕೈಗಳನ್ನ ಎಲ್ಲ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಿದ್ರು. ನೀವು ಎಸ್ ಪಿ ಅವರು ರೋಡಲ್ಲಿ ಇದ್ದಾರಂತಾದ್ರೆ ಇಡೀ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ರಸ್ತೆಯಲ್ಲಿ ಇರ್ತಾರೆ. ಸರ್, ಹಾಗಾದ್ರೆ ಕರಾವಳಿ ಜಿಲ್ಲೆಯಲ್ಲಿ ನಡೆಯುವಂತಹ ಹತ್ಯೆಗೆ ಪೊಲೀಸ್ ಅಧಿಕಾರಿಗಳ ವೈಫಲ್ಯವೇ ಕಾರಣ ಅಂತ? ಖಂಡಿತ ಹೌದು, ಖಂಡಿತ ಹೌದು, ಇಲ್ಲ ಅಂತ ಹೇಳುದಿಲ್ಲ. ಒಂದು ಘಟನೆಗೆ ಸಂಬಂಧಪಟ್ಟಾಗೆ ಒಂದು ಹತ್ಯೆ ಆಗುತ್ತೆ, ಇಬ್ಬರ ಮಧ್ಯೆ ಒಂದು ವೈಮನಸ್ಸು ಇರ್ತದೆ, ಮನಸ್ತಾಪ ಇರ್ತದೆ. ಯಾವುದೋ ಒಂದು ವಿಚಾರಕ್ಕೆ ಅವನಿಗೆ ಹೊಡಿತಾನೆ, ಅವ ಸಾಯ್ತಾನೆ, ಅದು ಮರ್ಡ್ರೆ. ಅಕಸ್ಮಾತ್ ಆಗಿ ಏನಾದ್ರೂ ಅದು ಸಹ ಮರ್ಡರೇ. ಕೆಲವೊಂದು ಸಾರಿ ಯಾವುದೋ ಒಂದು ವೈಮನಸ್ಸಿದೆ, ಯಾವುದೋ ಒಂದು ಲಾಭದ ಉದ್ದೇಶ ಇರ್ತದೆ, ಒಂದು ಹೊಂಚು ಹಾಕಿ ಇದ್ದು ಮರ್ಡರ್ ಮಾಡ್ತಾರೆ, ಅದು ಸಹ ಮರ್ಡ್ರೆ ಅಲ್ಲಂತಲ್ಲ. ದರೋಡೆ ಪ್ರಕರಣ ನಡೀತದೆ, ದರೋಡೆ ಯತ್ನ ಆಗತ್ತೆ, ಆ ಸಂದರ್ಭದಲ್ಲಿ ಪ್ರತಿರೋಧ ತೋರಿದ್ರೆ ಹೊಡಿತಾರೆ, ಅದು ಸಹ ಮರ್ಡ್ರೆ, ಎಲ್ಲವೂ ಮರ್ಡ್ರೆ, ಅದರಲ್ಲಿ ಬೇರೆ ಡೌಟ್ ಇಲ್ಲ. ಆದ್ರೆ ಪೊಲೀಸ್ ವೈಫಲ್ಯ ಎಲ್ಲಿ ಬರುತ್ತೆ? ಆ ಘಟನೆಗಳು ಪೊಲೀಸರ ಅವಗಾಹನೆಗೆ ಬಂದಿರುವುದಿಲ್ಲ. ಪೂರ್ವದಲ್ಲಿ ಘಟನೆ ನಡೆಯುವ ಪೂರ್ವದಲ್ಲಿ ಯಾವ ಯಾವ ವಿಚಾರಗಳು ಅವಗಾಹನೆಗೆ ಬರುವುದಿಲ್ಲ, ಅಂತ ಸಂದರ್ಭದಲ್ಲಿ ಪೊಲೀಸರ ವೈಫಲ್ಯವನ್ನು ನಾವು ಬೆಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ದಿನಗಳ ಹಿಂದೆ ಒಳಚಿಲ್ ಪದವಿನಲ್ಲಿ ಒಂದು 50 ವರ್ಷ ಪ್ರಾಯದ ಒಂದು ವ್ಯಕ್ತಿಯನ್ನ ಚೂರಿಯಿಂದ ಹಿಡಿದು ಕೊಲೆ ಮಾಡಲಾಯಿತು. ಅವನು 2 ಮಕ್ಕಳಿಗೂ ಹೊಡೆದ್ರು. ಆರೋಪಿಯನ್ನಂತ ಕಂಕನಡಿ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ರು. ಅದು ಪೊಲೀಸರ ವೈಫಲ್ಯ ಅಂತ ಆಗತ್ತಾ? ಮರ್ಡ್ರೆ ಅಲ್ವಾ? ಆರೋಪಿ ಬಂಧನಾಗಿದೆ, ಒಂದೇ ಕಮ್ಯುನಿಟಿಯವರು, ಯಾವ ಸುದ್ದಿಯೂ ಇಲ್ಲ, ಯಾವ ಗಲಾಟೆಯೂ ಇಲ್ಲ, ಆಯ್ತಾ? ಯಾಕಂದ್ರೆ ಅದು ವೈಯಕ್ತಿಕ ದ್ವೇಷ ಅಂತ ಆಯ್ತು. ಅದೇ ರೀತಿ ಸುಭಾಷ್ ಶೆಟ್ಟಿಯ ಕೇಸನ್ನು ನೀವು ಅವಲೋಕಿಸುವುದಾದ್ರೆ ಅದನ್ನು ತಡಿಲಿಕ್ಕೆ ಸಾಧ್ಯ ಇತ್ತು. ನೀವು ಪ್ರಿಕಾಕ್ಷನರಿ ಮೆಜರ್ ತಗೊಳ್ಳೋದು, ಮುಂಜಾಗ್ರತಾ ಕ್ರಮ ತಗೊಳ್ಳುವುದು ಎಷ್ಟು ಮುಖ್ಯ ಆಗುತ್ತದೆ ಎನ್ನುವುದಕ್ಕೆ ಸುಭಾಷ್ ಶೆಟ್ಟಿ ಪ್ರಕರಣ ಸಾಧ್ಯ ಆಗ್ತದೆ. ಆದರೆ ಅದೇ ರೀತಿಯಲ್ಲಿ ರಹೀಮ್ ಹತ್ಯೆಯನ್ನು ತಡಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿ ರಹೀಮ್ ಅಮಾಯಕ, ಅವನ ಮೇಲೆ ಯಾವುದೇ ಕ್ರಿಮಿನಲ್ ಕೇಸುಗಳಿಲ್ಲ, ಅವ ದುಡಿದು ತಿನ್ನುತ್ತಿದ್ದವನು, ಜೀವನ ಮಾಡ್ತಿದ್ದ, ಎಲ್ಲರೊಂದಿಗೆ ಚೆನ್ನಾಗಿ ಇದ್ದವನು. ಅವನ ಮೇಲೆ ಅಟ್ಯಾಕ್ ಆಗ್ತದೆ, ಅವನನ್ನು ಕೊಲ್ತಾರೆ ಎನ್ನುವಂತ ಸಣ್ಣ ಸುಳಿವು ಅವನಿಗೆ ಇರಲಿಲ್ಲ, ಮತ್ತೆ ಪೊಲೀಸರಿಗೆ ಎಲ್ಲಿಂದ ಬರುದು? ಅವನಿಗೆ ಇಲ್ಲದಾಗ ಅದೇ ಸುಹಾಸಿಗೆ ಆಗಲ್ಲ, ಸುಹಾಸಿಗೆ ಗೊತ್ತಿತ್ತಲ್ಲ, ಅವನು ಹಿಂದೆ 2 ಕೊಲೆ ಪ್ರಕರಣದಲ್ಲಿ ಭಾಗಿಯಾದ. ಕೀರ್ತಿ ಕುಮಾರನ ಕೊಲೆ ಪ್ರಕರಣವನ್ನು ಬಿಟ್ಟು ಬಿಡುವ, ಅದು ಬೇರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಟ ಆಗಿದೆ, ಅದರಲ್ಲಿ ಅವ ಸತ್ತಿದ್ದಾನೆ, ಅದರಿಂದಾಗಿ ಅದು ಕೊಲೆ ಪ್ರಕರಣ ಆಗಿದೆ. ಆದ್ರೆ ಫಾಜಿಲ್ ಅಲ್ಲಿ
ಫಾಸಿಲ್ ಹತ್ಯೆ ಪ್ರಕರಣದಲ್ಲಿ ಸುಹಾಸ್ ನೇರ ಭಾಗಿ ಅಲ್ವಾ. ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ನಡೆದಂತ ಹತ್ಯೆ ಫಾಸಿಲ್ ಹತ್ಯೆ, ಅದರಿಂದ ಅದ್ರಲ್ಲಿ ನೇರ ಭಾಗಿ ಅಲ್ವಾ. ಆದ್ರಿಂದ ಅವನಿಗೆ ಗೊತ್ತಿತ್ತಲ್ಲ ನನ್ನ ತಲೆಯ ಮೇಲೆ ಇನ್ನೊಂದು ಕತ್ತಿ ತೂಗ್ತಾ ಇದೆ ಅಂತ ಹೇಳಿ. ಪೊಲೀಸರಿಗೆ ಗೊತ್ತಿತ್ತಲ್ಲ ಇವನ ಮೇಲೆ ಯಾವತ್ತಾದ್ರೂ ಒಂದು ಅಟ್ಯಾಕ್ ಆಗಬಹುದು ಅಂತ ಹೇಳಿ. ಇದೇ ಪರಿಸ್ಥಿತಿಯನ್ನು ಇವತ್ತು ಭರತ್ ಕುಮಟೇಲು ಎದುರಿಸ್ತಾ ಇದ್ದಾರೆ. ಭರತ್ ಕುಮಟೇಲು ಇದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಆದ್ರೆ ಈ ಪರಿಸ್ಥಿತಿಯನ್ನು ಭರತ್ ಕುಮಟೇಲು ಕಳೆದ 4-5 ವರ್ಷಗಳಿಂದ ಎದುರಿಸ್ತಾ ಇದ್ದಾರೆ. ಆದ್ರಿಂದ ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಪೊಲೀಸರು ತಡೆಯಬಹುದಿತ್ತು. ಯಾಕಂತ ಹೇಳಿದ್ರೆ ಸುಹಾಸ್ ಶೆಟ್ಟಿಗೆ ಯಾರು ವಿರೋಧ ಇದ್ದಾರೆ ಎನ್ನುವುದನ್ನು ಮಾಹಿತಿಗಳನ್ನು ಕಲೆ ಹಾಕಿಕೊಂಡು ಅಂತ ಆರೋಪಿಗಳನ್ನು ಗುರುತಿಸಿ ಅದನ್ನು ತಡೆಯಬಹುದಿತ್ತು. ಈಗಲೂ ಭರತ್ ಕುಮಟೇಲನ ಮೇಲೆ ನಡೀತಿರುವಂತಹ ಒಂದು ಏನು ಬೆದರಿಕೆಗಳು ಇದೆ, ಅದರ ಬಗ್ಗೆ ಪೊಲೀಸರು ಸೂಕ್ತ ರೀತಿಯಲ್ಲಿ ಕ್ರಮ ವಹಿಸಿದರೆ ಅದನ್ನು ತಡಿಲಿಕ್ಕೆ ಆಗ್ತದೆ. ನೀನು ಮನೆಯಿಂದ ಹೊರಗೆ ಬರಬೇಡ ಅಂತ ಹೇಳಿ ಕೂರಿಸುವುದು ಜಾಣತನ ಅಲ್ಲ. ನೀನು ಮನೆಯಿಂದ ಹೊರಗೆ ಬರಬೇಡ, ನಿಂಗೆ ಅಟ್ಯಾಕ್ ಆಗ್ತದೆ. ನೀನು ಯಾವುದು ಆಯುಧವನ್ನು ಇಟ್ಕೊಂಡು ಹೋಗಬೇಡ, ನೀನು ಎಲ್ಲಿಗೂ ಹೋಗಬೇಡ, ಮನೆಯೊಳಗೆ ಕೂತ್ಕೊಂಡು ನಿನ್ನ ಮನೆಯೊಳಗೆ ಕೂತ್ಕೊಂಡ್ರೆ ಮನೆಯೊಳಗೆ ಬಂದು ಹೊಡಿಬಾರ್ದಂತ ಏನಾದ್ರು ಇದೆಯಾ? ಮನೆಗೇನು ಪೊಲೀಸರು ಪ್ರೊಟೆಕ್ಷನ್ ಕೊಡ್ತಾರಾ? ಇಲ್ಲ. ಅದರಿಂದಾಗಿ ಅವನ ಪ್ರೊಟೆಕ್ಷನ್ ಅವನೇ ಮಾಡಿಕೊಳ್ಬೇಕಂತ ಆದಾಗ ಅವನು ಮನೆಯಿಂದ ಒಳಗಿದ್ರೇನು ಹೊರಗಿದ್ದರೇನು ಈ ಪ್ರಶ್ನೆ ಬರ್ತದೆ. ಈಗ ಪೊಲೀಸರು ಮಾಡಬೇಕಾದ್ದೇನು? ವಾಸ್ತವವಾಗಿ ಅವನಿಗೆ ಎಲ್ಲಿಂದ ಬೆದರಿಕೆ ಇದೆ, ಯಾರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬೆದರಿಕೆ ಅವರು ಯಾರು, ಅವರನ್ನು ಹುಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗಳ ಕಣ್ಣ ಮುಂದೆ ಇರುವಂತ ಸಂದರ್ಭದಲ್ಲಿ ಯಾರು ಅದನ್ನು ಪೋಸ್ಟ್ ಮಾಡಿದ್ದಾರೆ, ಯಾವ ಫೇಕ್ ಐಡಿಯಲ್ಲಿ ಅದು ಪೋಸ್ಟ್ ಆಗಿದೆ, ಯಾರು ಫೋನ್ ಮಾಡಿದ್ದಾರೆ, ಇದನ್ನೆಲ್ಲ ಕಂಡು ಹಿಡಿದು ಅದರ ಬೆನ್ನ ಹಿಂದೆ ಹೋದ್ರೆ ಆ ಹತ್ಯೆಯನ್ನು ತಪ್ಪಿಸಲಿಕ್ಕೆ ಆಗ್ತದೆ. ಈ ಹಿಂದೆ ರೌಡಿ ನಿಗ್ರಹ ದಳ ಇಲ್ಲಿ ಅಸ್ತಿತ್ವದಲ್ಲಿರುವಾಗ ಜಯಂತ್ ಶೆಟ್ಟಿ ಅವರು ಮತ್ತು ಕೆ.ಸಿ. ಅಶೋಕನ್ ಅವರು ಅದರ ಮುಖ್ಯಸ್ಥರಾಗಿದ್ದಂಥ ಸಂದರ್ಭದಲ್ಲಿ ಒಂದು 8 ಕೊಲೆ ಪ್ರಕರಣಗಳನ್ನು ತಪ್ಪಿಸಿದ್ದಾರೆ. 8 ಮಂದಿ ರೌಡಿಗಳ ಕೊಲೆ ಆಗ್ತಾ ಇತ್ತು. ಅದನ್ನು ತಪ್ಪಿಸಿದ್ದಾರೆ. ಹೇಗೆ ತಪ್ಪಿಸಿದ್ದಾರೆ ಅಂತ ಹೇಳಿದರೆ, ಪ್ರತಿದಿನ ಅವರು ಯಾರು ಆಕ್ಟಿವ್ ರೌಡಿಗಳಿದ್ದಾರೆ ಅವರ ಮೂವ್ಮೆಂಟ್ಗಳನ್ನ ವಾಚ್ ಮಾಡ್ತಾ ಇದ್ರು, ಅವರನ್ನು ಕರೆಸ್ತಾ ಇದ್ರು, ಮಾತಾಡ್ತಿದ್ರು, ಒಳ್ಳೆದರಲ್ಲಿ ಮಾತಾಡ್ತಾ ಇದ್ರು. ಏನು ಪೊಲೀಸ್ ಭಾಷೆಯಲ್ಲಿ ಮಾತಾಡ್ತಾ ಇರ್ಲಿಲ್ಲ, ಮನುಷ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಯಾಕಂದ್ರೆ ಪೊಲೀಸ್ ಭಾಷೆಗೂ ಮನುಷ್ಯ ಭಾಷೆಗೂ ವ್ಯತ್ಯಾಸಗಳಿದೆ ಅಂತ ಹೇಳಿದ್ರು. ಆ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಆಗ ಅವರಿಗೆ ಗೊತ್ತಿದ್ದದನ್ನು, ಯಾರಾದ್ರೂ ಹೇಳಿದ್ದನ್ನು ಅದನ್ನೆಲ್ಲ ಅವರೊಟ್ಟಿಗೆ ಚರ್ಚಿಸ್ತಾ ಇದ್ರು. ಆಗ ಅವರಿಗೆ ಗೊತ್ತಾಗ್ತದೆ ಇಂತಿಂತ ಒಂದು ಪ್ಲಾನ್ ನಡೀತಾ ಇದೆ ಅಂತ ಹೇಳಿ. ಆಗ ಅವರನ್ನು ಕರಿತಾ ಇದ್ರು, ನೋಡಿ ಇಂತಿಂತ ಒಂದು ಪ್ಲಾನ್ ನಡೀತಾ ಇದೆ, ನೀನು ಜಾಗ್ರತೆಯಾಗಿರು, ಯಾರು ಮಾಡ್ತಾ ಇದ್ದಾರೆ ಅಂತ ನಾವು ಅದನ್ನು ನೋಡ್ತೇವೆ ಅಂತ ಅದನ್ನು ನೋಡ್ತಾ ಇದ್ರು. ಅವ್ರನ್ನ ಕರೆಸ್ತಾ ಇದ್ರು, ಯಾಕಣ್ಣ ನಿಂಗೆ ಮತ್ತೆ ಅವನಿಗೆ ಇಲ್ಲ ಅಂತದ್ದೇನಿಲ್ಲ, ಇನ್ನು ಆ ಸುದ್ದಿಗೆ ಹೋಗ್ಬಾರ್ದು. ಈ ರೀತಿಯಾಗಿ ಎರಡೂ ಕಡೆ ಒಬ್ಬರಿಗೆ ಎಚ್ಚರಿಸುವುದು ಮಾತ್ರ ವಿಷಯ ಅಲ್ಲ, ಅವನ ವಿರುದ್ಧ ಯಾರು ಸಂಚು ಮಾಡ್ತಾ ಇದ್ದಾರೆ ಅವರನ್ನು ಗುರುತಿಸಿ ಅವರನ್ನು ಎಚ್ಚರಿಸುವುದು ಸಹ ಪೊಲೀಸರ ಕರ್ತವ್ಯ. ನೀವೊಂದು ಘಟನೆ ಆದ ಮೇಲೆ, ಒಂದು ಮರ್ಡರ್ ಆಯ್ತು ಅಂತ ಹೇಳಿದ ಮೇಲೆ ಅದರ ಎಕ್ಯೂಸ್ಡ್ಗಳನ್ನು ಹಿಡಿಯುವುದು ದೊಡ್ಡ ಸಮಸ್ಯೆ ಅಲ್ಲ. ಆ ಮರ್ಡರ್ ಆಗದಂತೆ ತಡೀತೀರಲ್ಲ, ಅದು ನೀವು ಮಾಡುವಂತ ಅತ್ಯಂತ ಮಹತ್ತರವಾದ ಕಾರ್ಯ. ಅದರಲ್ಲಿ ಫೇಲ್ಯೂರ್ ಆಗಿರೋದು. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಮಾತ್ರ ನಮ್ಮ ಪೊಲೀಸ್ ಫೇಲ್ಯೂರ್ ಕಾಣ್ತಾ ಇದೆ ಹೊರತು ರಹೀಮ್ ಹತ್ಯೆಯಲ್ಲಿ ನಮ್ಗೆ ಪೊಲೀಸ್ ಫೇಲ್ಯೂರ್ ಕಾಣ್ತಾ ಇಲ್ಲ. ಆದ್ರೆ ರಹೀಮ್ ಹತ್ಯೆಗೆ ಇಂತ ಮುಂದೆ 2.5 ತಿಂಗಳ ಹಿಂದೆ ನಡೆದಂತ ಒಂದು ಗಲಾಟೆ ವಿಡಿಯೋ ಏನು ವೈರಲ್ ಆಗ್ತಾ ಇತ್ತು. ಬೇರೆ ಬೇರೆ ಕಾರಣದ ವಿಚಾರ ಇರ್ಬೋದು. ಆ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದ್ದಿದ್ರೆ ಅದರ ಬಗ್ಗೆ ಆಲೋಚನೆ ಮಾಡ್ಬೋದಿತ್ತು. ಆ ಸಂದರ್ಭದಲ್ಲಿ ಹೊಡೆತ ತಿಂದವರು ಯಾರು, ಹೊಡೆದವರು ಯಾರು, ಯಾಕಾಗಾಯ್ತು ಎನ್ನುವುದನ್ನು ಆಲೋಚನೆ ಮಾಡ್ಬೋದಿತ್ತು. ನಿಮಗೆ ಈ ಎಲ್ಲ ಕೊಲೆಗಳು ಒಂದಕ್ಕೊಂದು ಪೂರಕವಾದಂತಹ ಹತ್ಯೆಗಳು. ಆದ್ದರಿಂದ ಇಲ್ಲಿ ಕೋಮು ದ್ವೇಷಗಾಗಿ ಇಂಥ ಹತ್ಯೆ ನಡೀತದೆ ಎನ್ನುವುದು ಒಂದು ದುರಂತ. ನೋಡಿ, ಪ್ರವೀಣ್ ನೆಟ್ಟಾರ್ ಹತ್ಯೆಯನ್ನೇ ನೀವು ಸೂಕ್ಷ್ಮವಾಗಿ ಗಮನಿಸಿ. ಪ್ರವೀಣ್ ನೆಟ್ಟಾರು ಹತ್ಯೆ ಆಗುವುದಕ್ಕಿಂತ ಕೆಲವು ದಿನಗಳ ಹಿಂದೆ ಒಬ್ಬ ಅಮಾಯಕ ಹುಡುಗನ ಹತ್ಯೆ ಆಗಿತ್ತು. ಅಲ್ಲೇ ಮಸೂದ್ ಅಂತ ಒಬ್ಬ ಹುಡುಗರ ಮೇಲೆ ಅಲ್ಲೇ ಆಗಿತ್ತು. ಅದು ಯಾವುದೋ ಚಿಲ್ಲರ ಕಾರಣಕ್ಕಾಗಿ ಅಲ್ಲೇ ಒಂದು ಹುಡುಗರ ತಂಡ ಅವನಿಗೆ ಅಟ್ಯಾಕ್ ಮಾಡಿದ್ದು. ಆತನ ಅಲ್ಲಿಂದ ಸುಳ್ಯಕ್ಕೆ ಆಸ್ಪತ್ರೆಗೆ ಕೊಂಡೋಗಿದ್ದು, ಸುಳ್ಯ ಆಸ್ಪತ್ರೆಯಿಂದ ಮಂಗಳೂರಿನ
ಆಸ್ಪತ್ರೆಗೆ ಕರ್ಕೊಂಡು ಫಸ್ಟ್ ಡೇಗೆ ಕರ್ಕೊಂಡು ಬಂದ. ಅಷ್ಟೊತ್ತಿಗೆ ಅವ ಕೋಮಾ ಸ್ಟೇಜಿಗೆ ಹೋಗಿದ್ದ. 4-5 ದಿವಸ ಹಾಸ್ಪಿಟಲ್ ಇದ್ದ. ಈ ಸಂದರ್ಭದಲ್ಲಿ ಅವ ಡೆತ್ ಆಗಿಲ್ಲ, ಅವ ಡೆತ್ ಆಗಿಲ್ಲ. ಆದ್ರಿಂದಾಗಿ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ 307 ಸೆಕ್ಷನ್ ಅಲ್ಲಿ ಕೇಸು ದಾಖಲಾಗಿದ್ದು. ಯಾರು ಹೊಡೆದದ್ದು ನಿಂತಿದ್ದವರು ಎಲ್ಲರೂ ಅಲ್ಲಿಯ ಬಿಜೆಪಿಯ ಕಾರ್ಯಕರ್ತರು. ಅವರನ್ನು ಪ್ರವೀಣ್ ನೆಟ್ಟಾರ್ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಬಿಟ್ಟ. ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ರು, ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನ್ಯಾಯಾಲಯ ಅಷ್ಟು ಮಂದಿಯನ್ನು ಜಾಮೀನಿನಲ್ಲಿ ಬಿಡುಗಡೆ ಮಾಡಿತ್ತು 1-4 ದಿವಸದಲ್ಲಿ. ಅಷ್ಟೊತ್ತಿಗೆ ಇವ ಇಲ್ಲಿ ಹಾಸ್ಪಿಟಲ್ ಡೆತ್ ಆದ. ಡೆತ್ ಆದ ಕೂಡಲೇ ಏನಾಯ್ತು, 307 ಹೋಗಿ 302ಗೆ ಕನ್ವರ್ಟ್ ಆಯ್ತು. ಪುನಃ ಅವರು ಕಸ್ಟಡಿಗೆ ಬರಬೇಕು, ಪುನಃ ಆರೋಪಿಗಳು ಕಸ್ಟಡಿಗೆ ತಗೊಳ್ಬೇಕು, ಮತ್ತೆ ಅದು ಪುನಃ. ಈ ಸಂದರ್ಭ ಅವರನ್ನು ಕೊಂಡೋಗಿ ಪೊಲೀಸ್ ಠಾಣೆಗೆ ಬಿಟ್ಟದ್ದು, ಅರೆಸ್ಟ್ ಮಾಡಿಸಿದ್ದು, ಮತ್ತೆ ಕೋರ್ಟಿಗೆ ಅವರು ಪ್ರೊಡ್ಯೂಸ್ ಮಾಡಿದ್ದು, ಇದರ ಬೆನ್ನ ಹಿಂದೆ ಎಲ್ಲ ಇದ್ದದ್ದು ಪ್ರವೀಣ್ ನೆಟ್ಟಾರ್. ಆದ್ದರಿಂದ ಪ್ರವೀಣ್ ನೆಟ್ಟಾರ್ ಅಲ್ಲಿ ಟಾರ್ಗೆಟ್ ಆದ್ದು. ಇಲ್ಲದ್ರೆ ಪ್ರವೀಣ್ ನೆಟ್ಟಾರ್ ಏನು ರೌಡಿ ಅಲ್ಲ. ಪಕ್ಷದಲ್ಲಿ ಕಾರ್ಯಕರ್ತನಾಗಿದ್ದ, ಜಿಲ್ಲಾ ಯುವ ಬಿಜೆಪಿ ಇದು ಯುವ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯನಾಗಿದ್ದ. ಆದ್ರಿಂದ ನೆಟ್ಟಾರ್ ಅಲ್ಲಿ ಟಾರ್ಗೆಟ್ ಆದ್ರು. ಆಯ್ತಾ? ಯಾಕಂದ್ರೆ ಅಲ್ಲಿ ಶಾಫಿ ಬೆಳ್ಳಾರೆ ಇದ್ರು, SDPನ ರಾಜ್ಯ ಮಟ್ಟದ ನಾಯಕರು. ಅವರೆಲ್ಲ ಸೇರಿಕೊಂಡು ಇದರಲ್ಲಿ ಎಲ್ಲ ಅವರನ್ನು ಪ್ರೊಟೆಕ್ಟ್ ಮಾಡುವ ಪ್ರವೀಣ್ ನೆಟ್ಟಾರ್ ಅಂತ ಪ್ರವೀಣ್ ನೆಟ್ಟಾರ್ಗೆ ಮಾಡಿದ್ರು. ಆದ್ದರಿಂದ ಅಲ್ಲಿ ಆ ಘಟನೆಯನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಪೊಲೀಸರಿಗೆ. ಆ ಘಟನೆಯನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಮಸೂದ್ ಕೇಸಿನ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇತ್ತು. ಮಸೂದನ ಪರವಾಗಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನು ಕರೆದು ಏನಾದ್ರು ಮಾತಾಡ್ತಾ ಇದ್ರೆ ಈ ಸಂಚು ಗೊತ್ತಾಗ್ತದೆ. ಯಾಕಂದ್ರೆ ಹೇಳಿದ್ರೆ ಅದು ಏಕಾಏಕಿ ಮಾಡಿದಂತ ಘಟನೆ ಅಲ್ಲ. ವ್ಯವಸ್ಥಿತ ರೀತಿಯಲ್ಲಿ ಸಂಚು ಮಾಡಿ ಎಲ್ಲೆಲ್ಲಿ ಆದ ಮೇಲೆ ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿಗೆ ತಪ್ಪಿಸಿಕೊಳ್ಬೇಕು, ಯಾರೆಲ್ಲ ಫೈನಾನ್ಸ್ ಮಾಡಬೇಕು, ಇದೆಲ್ಲ ಆಗಿತ್ತು. NIA ತನಿಖೆಯಲ್ಲಿ ಅದೆಲ್ಲ ಬಯಲಿಗೆ ಬಂತದ್ದು, ಅದನ್ನು ಮಾಡಬಹುದಿತ್ತು. ಅದೇ ರೀತಿ ಸುವಾಶೆಟ್ಟಿ ಕೇಸನ್ನು 100% ಆಗಿ ಪೊಲೀಸರಿಗೆ ತಪ್ಪಿಸುವಂತ ಎಲ್ಲ ಅವಕಾಶಗಳಿತ್ತು, ನಿರ್ಲಕ್ಷ್ಯ ಮಾಡಿದ್ರು. ಅವನಿಗೆ ಎಚ್ಚರಿಕೆ ಕೊಟ್ಟರು ಹೊರತು ಅವನನ್ನು ಯಾರು ಹೊಡಿತಾರೆ ಎನ್ನುವುದನ್ನು ತನಿಖೆ ಮಾಡಲಿಲ್ಲ. ಅವರನ್ನು ಯಾರು ಹೊಡಿತಾರೆ ಎನ್ನುವುದನ್ನು ತನಿಖೆ ಮಾಡಲಿಲ್ಲ. ಅದರಿಂದಾಗಿ ಸುವಾಶೆಟ್ಟಿ ಹತ್ಯೆ ಆಯಿತು. ಅದಕ್ಕೆ ಪ್ರತಿಯಾಗಿ ರಹೀಂ ಹತ್ಯೆ ಆಯ್ತು. ರಹೀಂ ಹತ್ಯೆಗೆ ಮತ್ತೊಂದು ಕಾರಣ ಇದೆ, ನಿಮ್ಗೆ ಯಾರಿಗೂ ಅರ್ಥ ಆಗುದಿಲ್ಲ ಅದು. ಸುಹಾಸ್ ಶೆಟ್ಟಿಯ ಹತ್ಯೆಯಾದ ಬೆನ್ನಿಗೆ ನೀವು ಭರತ್ ಕುಮ್ಡೇಲು ಅನ್ನು ಟಾರ್ಗೆಟ್ ಮಾಡಿ ಇವರು ಪೋಸ್ಟರ್ಗಳನ್ನ ಹಾಕ್ತಾ ಇದ್ರು. ಆಯ್ತಾ? ಭರತ್ ಕುಮ್ಡೇಲು ನೇರವಾಗಿ ಕೆಲವೊಂದು ಮಾಧ್ಯಮಗಳಿಗೆ ಹೇಳಿಕೆ, ನಾವೇನು ಸುಮ್ಮನೆ ಕೂತೋಳುವವರಲ್ಲ, ನಾವು ನಮ್ಮನ್ನು ಕೊಲ್ಲಿಕ್ಕೆ ಬರುವಾಗ ನಾವು ಸಹ ಅದಕ್ಕೆ ತಯಾರಾಗಿರ್ತೇವೆ ಅಂತ ಆ ರೀತಿಯಲ್ಲಿ ಭರತ್ ಕುಮ್ಡೇಲು ಸಹ SDPI ಮುಖಂಡ, ಅಶ್ರಫ್ ಕಲಾಯಿ ಮರ್ಡರ್ ಕೇಸಿನ ಆರೋಪಿ. ಅದೇ ಬೆಂಜನ ಪದವಿನಲ್ಲಿ ಆಡು ಹಗಲೇ ನೂರಾರು ಮಂದಿ ನೋಡುವಂತ ಸಂದರ್ಭದಲ್ಲೇ ಆದಂತ ಘಟನೆ ಅದು ಅಶ್ರಫ್ ಕಲಾಯಿ. ಕಾರಣ ಏನೇ ಇರ್ಬೋದು, ಅದರಲ್ಲಿ ಆರೋಪಿ ಅವ. ಆದ್ರಿಂದ ಅವನಿಗೆ ಗೊತ್ತಿದೆ ನನ್ನನ್ನು SDPIನವರು ಟಾರ್ಗೆಟ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವನು ಅದರಲ್ಲಿ ಎಚ್ಚರಿಕೆಯಿಂದ ಇದ್ದಾನೆ. ಯಾವಾಗ ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತು, ಆ ರೀತಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ಒಂದು ಕಾರನ್ನು ಗುದ್ದಿಸಿ ಎಲ್ಲ ಸಿನಿಮೀಯ ಶೈಲಿಯಲ್ಲಿ ಮಾಡಿದ್ರು, ಆಗ ಭರತಿಗೂ ಆಯ್ತು. ಇದು ನೆಕ್ಸ್ಟ್ ನನ್ನನ್ನು ಇವರು ಮಾಡಬಹುದು, ನಾವು ಬೀದಿ ಹೆಣ ಆಗ್ಲಿಕ್ಕೆ ತಯಾರಿಲ್ಲ, ನಾವು ಏನು ಎನ್ನುವುದನ್ನು ಪುನಃ ಆ ಸಮುದಾಯಕ್ಕೆ ತೋರಿಸಬೇಕು ಅಂತ ಹೇಳಿಯೇ ತನ್ನೊಂದಿಗೆ ಯಾರೆಲ್ಲ ಸಂಪರ್ಕದಲ್ಲಿದ್ದ ಹುಡುಗರನ್ನು ಸೆಟ್ ಮಾಡಿಕೊಂಡೇ ಹಳೆಯ ಬಾಕಿಯೊಂದನ್ನು ಚುಕ್ತ ಮಾಡಿ ರಹೀಮನ್ನು ಹೊಡೆದಿರುವುದು. ಹಳೆಯ ಬಾಕಿ, ಅದು ಚಿಲ್ಲರೆ ಬಾಕಿ ಅಂತ ಹೇಳ್ತೇವೆ ನಾವು, ಅಂಥದ್ದು. ಅವರಿಗೆ ಇವನ ಅಸ್ತಿತ್ವವನ್ನು ತೋರಿಸ್ಕೊಳ್ಬೇಕು. ಈಗ ಆ ಪ್ರಕರಣದಲ್ಲಿ ಭರತನ್ನ ಕುಮ್ಡೇಲನವನ್ನು ಪೊಲೀಸರು ಫಿಕ್ಸ್ ಮಾಡ್ತಾರಾ ಬಿಡ್ತಾರಾ ಪ್ರಶ್ನೆ ಬೇರೆ. ಇಲ್ಲಿಯವರೆಗಿನ ತನಿಖೆಯಲ್ಲಿ ಭರತನ ಹೆಸರು ಬರಲಿಲ್ಲ. ಆದ್ರೆ ಈಗ ಸುಮಿತ್ ಅರೆಸ್ಟ್ ಆಗಿದ್ದಾರೆ, ಮತ್ತೆ ದೀಪಕ್ ಅರೆಸ್ಟ್ ಆಗಿದ್ದಾನೆ, ಮತ್ತೆ 3 ಮಂದಿ ಅರೆಸ್ಟ್ ಆಗಿದೆ, ಸುಮಿತಿ ಅರೆಸ್ಟ್ ಆಗಿದೆ, ಮತ್ತೊಬ್ಬ ಯಾರೋ ಅರೆಸ್ಟ್ ಆಗಿದ್ದಾನೆ. ಈಗ ಒಟ್ಟಿಗೆ 5 ಮಂದಿರಲ್ಲಿ ಅವರ ತನಿಖೆಯ ಸಂದರ್ಭದಲ್ಲಿ ಭರತನ ಹೆಸರು ಬರಬೇಕು. ಭರತ್ ಇದನ್ನು ಪ್ಲಾನ್ ಮಾಡಿದ್ರು ಬಂದಿಲ್ಲ ಅಂತಂದ್ರೆ ಅದು ಇಲ್ಲ ಅಂತ ಇಲ್ಲ,
ಬಂದಿಲ್ಲ ಅದು ಊಹಾಪೋಹ ಅಂತ ಊಹಾಪೋಹ ಅಂತ ಆಗ್ತದೆ. ಬಂದ್ರೆ ಭರತ್ ಸಹ ಅದರಲ್ಲಿ ಆರೋಪಿ ಆಗ್ತದೆ. ಯಾಕಂದ್ರೆ ಅದರಲ್ಲಿ ಈಗ ಸಿಕ್ಕಿ ಬಿದ್ದಂತ ಹುಡುಗರ ಪೈಕಿ ಇಬ್ಬರು ಬೆಂಜನ ಪದವಿಗಳು, ಶಿವಾಜಿ ನಗರದವರು, ಅವರಲ್ಲಿ ಕಡಪಾದೆಯಲ್ಲಿ ಅರೆಸ್ಟ್ ಮಾಡಿದಂತ ಹೇಳಿ ಪೊಲೀಸರು ದಾಖಲೆಗಳಲ್ಲಿ ತೋರಿಸಿದ್ದಾರೆ. ಆದ್ರೆ ಅವರನ್ನು ಬೇರೆ ಕಡೆಯಲ್ಲಿ ಕರ್ಕೊಂಡೋಗಿ ಪೊಲೀಸರಿಗೆ ಒಪ್ಪಿಸಿದ್ದು ಅಂತ ಇದೆ. ಅವರು ನೇರ ಆರೋಪಿಗಳಲ್ಲಂತಲೂ ಇದೆ. ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ, ಸೂಕ್ಷ್ಮ ಪರಿಸರದಲ್ಲಿ ಇಂತಹ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡುವಾಗ ಪೊಲೀಸ್ ಅಧಿಕಾರಿಗಳು ಎಚ್ಚರವಾಗಿ, ಯಾಕಂತ ಹೇಳಿದ್ರೆ ಆರೋಪಿಗಳು ಅಂತ ಹೇಳಿ ಯಾರನ್ನಾದ್ರೂ ತಂದು ಒಪ್ಪಿಸಿದ್ರೆ ನೀವು ಅದನ್ನು ಒಪ್ಪುವಂಥದ್ದಲ್ಲ. ಯಾರು ಒರಿಜಿನಲ್ ಆರೋಪಿಗಳು, ಯಾರು ಮಾಡಿದ್ದು, ಯಾರು ಕಡ್ದದ್ದು, ಇದು ಮುಖ್ಯ ಆಗ್ತದೆ. FIR ಏನು ಭಗವದ್ಗೀತೆಯೂ ಅಲ್ಲ, ಕುರಾನು ಅಲ್ಲ, ಬೈಬಲೂ ಅಲ್ಲ. FIR ಅನ್ನೋದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಷ್ಟೇ. ಆ FIR ಅನ್ವಯ ನಿಮ್ಗೆ ತನಿಖೆ ಮಾಡ್ಲಿಕ್ಕೆ, ಯಾವುದಾದ್ರೂ ಕಾರ್ಯಾಚರಣೆ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಸಿಗ್ತದೆಯೇ ಹೊರತು ಅದೇ ಸತ್ಯ ಅಲ್ಲ. ಬದಲಾಗಿ ತನಿಖೆಯ ಸಂದರ್ಭದಲ್ಲಿ ನಿಮ್ಗೆ ಬೇರೆ ಬೇರೆ ವಿಚಾರಗಳು ಗೊತ್ತಾದ ಹೋದಾಗೆ ನಿಮಗೆ ಆರೋಪಿಗಳು ಬದಲಾಗ್ತಾರೆ, ಬೇರೆ ಬೇರೆ ಘಟನೆಗಳು ಬೆಳಕಿಗೆ ಬರ್ತದೆ, ಬೇರೆ ಬೇರೆ ಆರೋಪಿಗಳು ಸೇರ್ತಾರೆ. FIR ಅಲ್ಲಿದ್ದ ಆರೋಪಿಗಳೆಲ್ಲ ಆರೋಪಿಗಳಾಗಬೇಕಂತ ಏನಿಲ್ಲ. ಉಡುಪಿಯಲ್ಲಿ ಯತೇಂದ್ರ ಪ್ರಸಾದ್ ಅಂತ ಹೇಳಿ ಒಬ್ರು ಪತ್ರಕರ್ತನನ್ನ ಮಣಿಪಾಲದ ಒಂದು ಬಾರ್ನ ಬಾಗಿಲಲ್ಲಿ ಕಡಿದು ಕೊಲೆಗೈದಂತಹ ಪ್ರಕರಣದಲ್ಲಿ ಒಟ್ಟು 13 ಮಂದಿಯ ಹೆಸರಿತ್ತು FIR ನಲ್ಲಿ. ಒಟ್ಟು 13 ಮಂದಿಯ ಹೆಸರಿತ್ತು. ಅಂತಾರಾಷ್ಟ್ರೀಯ ಕ್ರೀಡಾಪಟು ರೋಹಿತ್ ಕುಮಾರ್ ಕಟೀಲ್ ಅವರ ಹೆಸರಿತ್ತು, ಕಾರ್ಕಳದ ಉದ್ಯಮಿಯಾಗಿರುವಂತಹ ಭವಾನಿ ಶಂಕರ್ ಅವರ ಹೆಸರಿತ್ತು, ಬೇರೆ ಬೇರೆ ಹೆಸರಿತ್ತು. ವಾಸ್ತವ ಗೊತ್ತಾ, ಅಷ್ಟೋ ಮಂದಿಗೂ ಆ ಕೊಲೆಗೂ ಯಾವ ಸಂಬಂಧನೂ ಇರಲಿಲ್ಲ. ಆದ್ರೆ FIR ಅಲ್ಲಿ ಹೆಸರಿತ್ತು. ಅಷ್ಟೋ ಮಂದಿಯನ್ನು ವಿಚಾರಣೆ ಕೂಡ ಮಾಡಿಸಿದ್ರ, ತಂದು ಸ್ಟೇಷನ್ ಇಟ್ಟಿದ್ರು. SP ಆಗಿದ್ದದ್ದು ಮುರುಗನ್ SP ಆಗಿದ್ದದ್ದು, ಎನ್ಕೌಂಟರ್ ಮಾಡಿದ್ರಲ್ಲ ಅದೇ ಮುರುಗನ್ SP ಆಗಿದ್ದದ್ದು. ಅಷ್ಟೋ ಮಂದಿಯನ್ನು ಸ್ಟೇಷನ್ ಇಟ್ಟುಕೊಂಡಿದ್ರು. ನಮಗೆ ಅಕ್ಯೂಸ್ಡ್ಗಳು ಯಾರು ಅಂತ ಬೇಕು ಅಂತ ಹೇಳಿ. ಇವರು ಯಾರಿಗೂ ಗೊತ್ತೇ ಇಲ್ಲ, ಅವನು ಹೊಡೆದವರು ಯಾರು ಅಂತ ಹೇಳಿ ಇವರಿಗೆ ಗೊತ್ತೇ ಇಲ್ಲ. ಆದ್ರೆ ಇವರ ಹೋಟೆಲ್ ನ ಸಂಬಂಧಪಟ್ಟಂತ ವಿವಾದಕ್ಕೆ ಸಂಬಂಧಪಟ್ಟಾಗ ಒಂದು ಪ್ರತಿಭಟನೆ ಆಗಿತ್ತು, ಇದೇ ಬೆಳಪು ದೇವಿಪುರ ಶೆಟ್ಟಿ ಅವರ ನೇತೃತ್ವದಲ್ಲಿ. ಆಯ್ತಾ, ಪ್ರತಿಭಟನೆ ಆಗಿತ್ತು. ಆ ಸಂದರ್ಭದಲ್ಲಿ ಇವ ಅಲ್ಲಿ ಹೋಗಿದ್ದ, ಆ ಸಂದರ್ಭದಲ್ಲಿ ಅವರ ಮರ್ಡರ್ ಆಗಿರೋದು. ಆದ್ರಿಂದ ಇವರಿಗೂ ಈ ಮರ್ಡರಿಗೂ ಈ ಹೋಟೆಲ್ಗೂ ರಿಲೇಟಿವ್ ಸಂಬಂಧ ಇದೆ ಅಂತ ಹೇಳ್ಕೊಂಡು ಪೊಲೀಸರು ಆ FIR ಅನ್ನು ಸ್ವೀಕಾರ ಮಾಡಿದ್ದಾರೆ. ಅಷ್ಟೋ ಮಂದಿಯನ್ನು ಕರೆಸಿದ್ದಾರೆ. ಅವರಿಗೆ ಸಂಗತಿ ಗೊತ್ತಿಲ್ಲ. ಆದ್ರೆ ಇವರಿಗೆ ಒರಿಜಿನಲ್ ಆರೋಪಿಗಳು ಯಾರಂತ ಗೊತ್ತಾಗಬೇಕಿತ್ತು, ಅವರು ಅರೆಸ್ಟ್ ಆಗಬೇಕಿತ್ತು. ಅಲ್ಲೇ ಹೋಗಿ ಇವರನ್ನು ಬಿಡ್ಲಿಕ್ಕೆ ಗೊತ್ತಿಲ್ಲ. ಆದ್ರೆ ಇವರನ್ನು ಹೆಚ್ಚು ದಿನ ಪೊಲೀಸ್ ಠಾಣೆಯಲ್ಲಿ ಕೂರಿಸುವಾಗುವಿಲ್ಲ. ಯಾವನನ್ನು ಒಬ್ಬರನ್ನು ನೀವು ಸ್ಟೇಷನ್ಗೆ ಕರೆಸಿದ್ರೆ ನೀವು 24 ಗಂಟೆ ಒಳಗೆ ಕೋರ್ಟಿಗೆ ಬಿಡಿಸ್ಕೊಡ್ಬೇಕಂತ ಹೇಳ್ತದೆ ಕಾನೂನು. ಈ ಇನ್ನೋಸೆಂಟ್ ಅನ್ನು ನೀವು ಮರ್ಡರ್ ಕೇಸಲ್ಲಿ ಫಿಕ್ಸ್ ಮಾಡಿ ಕಳಿಸ್ತೀರಾ. ಈ ಸಂದರ್ಭದಲ್ಲಿ SP ಅವರಿಗೆ ಹೇಳಿದ್ದು ಆರೋಪಿಗಳು ಇಂತಿದ್ದವರು ಅಂತ ಹೇಳಿ. ಅವರಿಗೆ ಆರೋಪಿಗಳು ಯಾರು ಅಂತ ಹೇಳಿ ಅವರು ಕನ್ಕ್ಲೂಷನ್ ಬಂದ ಮೇಲೆ ಇಷ್ಟೋ ಮಂದಿಯನ್ನು ಬಿಟ್ಟು ಕಳಿಸಿದ್ದು. ಆ 4 ಮಂದಿ ಆರೋಪಿಗಳನ್ನು ಪೊಲೀಸರಿಗೆ ಸರೆಂಡರ್ ಮಾಡಿದ್ದು. ಇಲ್ಲದ್ರೆ 13 ಮಂದಿ ಹೋಗ್ತಾ ಇದ್ರು ಅಮಾಯಕರು. ಇವರು ಅಮಾಯಕರೇ. ಅವರನ್ನು ಇವರು ಎಷ್ಟು ತಿರುಗಿಸಿ ಪ್ರಶ್ನೆ ಕೇಳಿದ್ರು ಅವರಿಗೆ ಆರೋಪಿಗಳು ಯಾರಂತ ಗೊತ್ತಿರಲಿಲ್ಲ. ಹಾಗೆ ಈ ಕೊಲೆ ಪ್ರಕರಣಗಳಲ್ಲಿ ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ಬೇಕಂತ ನಿಮ್ಗೆ ತಮಾಷೆ ಗೊತ್ತಾ ನಿಮ್ಗೆ? ಪೊಳ್ಳಿ ಅನಂತ ಮರ್ಡರ್ ಆಯ್ತಲ್ಲ, ಪೊಳ್ಳಿ ಅನಂತ ಮರ್ಡರ್ ಆದಾಗ ಅದರಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ ಆರೋಪಿಗಳು ಯಾರು? ಪೊಲೀಸರು ಅರೆಸ್ಟ್ ಮಾಡಿದಾರಲ್ಲ, ಮಾಡಿದ್ದಾರೆ. ಯಾರನ್ನ ಮಾಡಿದ್ದಾರೆ? ಕೆಲವರನ್ನು ಮಾಡಿದ್ದಾರೆ. ಸಂಬಂಧ ಪಡೆದೇ ಇರೋರನ್ನ. ಎಲ್ಲರೂ ಸಂಬಂಧ ಪಡೆದವರೇ, ಎಲ್ಲರೂ ಸಂಬಂಧ ಪಡೆದವರೇ. ಮುಲ್ಕಿ ರಫೀಕು ಆ ಪ್ರಕರಣದಲ್ಲಿ ಆರೋಪಿ ಅಂತ ಹೇಳಿದ್ರು. ಅವನನ್ನು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕಸ್ಟಡಿಗೆ ಪಡೆದುಕೊಂಡು ಪೊಲೀಸರು ಎನ್ಕೌಂಟರ್ ಮಾಡಿರೋದು. ವಾಸ್ತವವಾಗಿ ಆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಂತ ಆರೋಪಿಗಳೇ ಬೇರೆ, ಪೊಲೀಸರು ಬಂಧಿಸಿದಂತ ಆರೋಪಿಗಳೇ ಬೇರೆ. ಅಷ್ಟೂ ಆರೋಪಿಗಳನ್ನು ಪೊಲೀಸರಿಗೆ ಸರೆಂಡರ್ ಮಾಡಿದ್ರು. ಸೊ ಹಾಗಾದ್ರೆ ಇವಾಗ ನಡೆಯೋ ಹತ್ಯೆಗಳಿಗೆಲ್ಲ ಮುಖ್ಯವಾಗಿ ಪೊಲೀಸರು ಎಷ್ಟು ಟೈಟ್ ಇರ್ತಾರೋ ಅಷ್ಟು ಕಾನೂನು ಸುವ್ಯವಸ್ಥೆ ಗಟ್ಟಿ ಇರುತ್ತೆ ಅಂತ ಅರ್ಥ. ಖಂಡಿತ. ನಿಮ್ಗೆ ಯಾವಾಗ ನೀವು ಯಾವುದಾದ್ರೂ ಒಂದು ಘಟನೆ ಆದ ಕೂಡಲೇ ಆರೋಪಿಗಳನ್ನ ಹಿಡಿಯುವ ಪ್ರಯತ್ನವನ್ನು ನೀವು ಸ್ವತಃ ಮಾಡಬೇಕು.
ನೀವು ಯಾರ್ಯಾರನ್ನ ಸಂಪರ್ಕ ಮಾಡಿ ಒಂದು 4 ಮಂದಿಯನ್ನು ತಂದುಕೊಡಿ, ನಾವು ಕೇಸು ಮುಗಿಸ್ತೇವೆ ಎನ್ನುವಂತಹ ಉದಾಸೀನ ಭಾವನೆಯನ್ನು ತೋರಿಸ್ಬೇಡಿ. ಈಗಲೂ ಇದೆ. ಮೊನ್ನೆ ಒಂದು ಪ್ರಕರಣ ಆಯ್ತು ಮಂಗಳೂರಲ್ಲಿ, ಕೇಸ್ ಆಯ್ತು. ಪೊಲೀಸರು ಫೋನ್ ಮಾಡಿ ಹೇಳಿದ್ರು ಒಂದು 4 ಮಂದಿಯನ್ನು ತಂದುಕೊಡಿ, ಯಾರು ಆಗ್ಬೋದು ಅಂತ ಹೇಳಿ. ಅವರು ಯಾರೋ 4 ಮಂದಿ ಇನ್ನೋಸೆಂಟ್ಗಳನ್ನ ತಂದು ಕೊಟ್ಟರು. ಅವ್ರು ಜೈಲಿಗೆ ಹೋದ್ರು, ಮರು ದಿವಸ ಜಾಮೀನಾಗಿ ಹೊರಗೆ ಬಂದರು. ಆ ಪ್ರಕರಣದಲ್ಲಿ ಒಳಗೊಂಡಿದ್ದವನ ಆತ್ಮಸ್ಥೈರ್ಯ ಏನಾಗ್ತದೆ, ಮತ್ತಷ್ಟು ಉತ್ತೇಜಿತ ಆಗ್ತದೆ. ನನ್ನನ್ನು ಯಾರು ಏನು ಮಾಡುವುದಿಲ್ಲ, ನಂಗೆ ಬ್ಯಾಕ್ ಗ್ರೌಂಡ್ ಇದೆ, ನಂಗೆ ಒಂದು ಸಂಘಟನೆ ಇದೆ, ಈ ರೀತಿಯ ಬಂದ್ರೆ ಆತ ಸಮಾಜ ಕಂಟನಾಗಿ ಬೆಳೀತಾನೆ. ಅದೇ ಆತನನ್ನೇ ಹಿಡಿದು ತಂದು ಪೊಲೀಸರು ಸರಿಯಾದ ರೀತಿಯಲ್ಲಿ ವಿಚಾರಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರೆ, ಜೈಲಿಗೆ ಹೋದ್ರೆ ಆತನಿಗೂ ಗೊತ್ತಾಗತ್ತೆ, ಓ ನಾನು ಮಾಡಿದ ತಪ್ಪಿಗೆ ಈ ರೀತಿಯ ಶಿಕ್ಷೆಗಳು ಇವೆ ಅಂತ. ಮಾಡಿದ ತಪ್ಪು ಅವನು ಅನುಭವಿಸುವುದು ಮತ್ತೊಬ್ಬ, ಆದ್ರೆ ಅವನಿಗಿಲ್ಲ, ಅವನಿಗೆ ಬಿಸಿ ಮುಟ್ಟಿರಲ್ಲ. ಇದು ಇಲ್ಲಿನ ವ್ಯವಸ್ಥೆ. ಈಗ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ 4 ಜಿಲ್ಲೆಗೆ ACF ಆಂಟಿ ಕಮಿಷನಲ್ ಫೋರ್ಸ್ ನಿರ್ಧಾರ ಆಗಿದೆ ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಈ ಆಂಟಿ ನಕ್ಸಲ್ ಫೋರ್ಸ್ ಅಂತ ಇತ್ತು. ಇಲ್ಲ ಕರ್ನಾಟಕದಲ್ಲಿ ಈಗ ನಕ್ಸಲ್ ಚಟುವಟಿಕೆಗಳು ಸ್ತಬ್ಧ ಆಗಿದೆ. ಇಲ್ಲ ಇದ್ದ ನಕ್ಸಲ್ಗಳೆಲ್ಲ ಬಾಕಿ ಉಳಿದವರೆಲ್ಲ ಸರ್ಕಾರದ ಮುಂದೆ ಶರಣಾಗಿದ್ದಾರೆ, ಈಗ ಜೈಲಿಗೆ ಹೋಗಿದ್ದಾರೆ. ಆದ್ದರಿಂದ ಆ ಫೋರ್ಸ್ ವೇಸ್ಟ್ ಆಗಿದೆ. ಆ ಫೋರ್ಸ್ ADGP ಮಟ್ಟದ ಅಧಿಕಾರಿಯ ಅಧೀನದಲ್ಲಿರುವಂತ ಪೋಸ್ಟ್ ಆಂಟಿ ನಕ್ಸಲ್ ಫೋರ್ಸ್. ಈಗ ಅದೇ ವ್ಯವಸ್ಥೆಯನ್ನ ಆಂಟಿ ಕಮ್ಯುನಲ್ ಫೋರ್ಸ್ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆ ಫೋರ್ಸ್ ಅಲ್ಲಿ ಎಷ್ಟು ಸಿಬ್ಬಂದಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅದರಲ್ಲಿ 50% ಅಧಿಕಾರಿಗಳನ್ನು ಇದಕ್ಕೆ ಮಾಡುದು, ಮತ್ತೆ ಬಾಕಿ 50% ಅಧಿಕಾರಿಗಳು ಯಾರಿದ್ದಾರೆ ಅವರನ್ನು ಆ ಫೋರ್ಸ್ ಅನ್ನು ವಿಸರ್ಜನೆ ಮಾಡಲಾಗಿದೆ. ಅವರನ್ನು ವಿವಿಧ ಠಾಣೆಗಳಿಗೆ ಪೋಸ್ಟಿಂಗ್ ಮಾಡುವುದು ಅಂತ ತೀರ್ಮಾನ ಆಗಿದೆ. ಈಗ ಅದರಲ್ಲಿ ಅರ್ಧದನ್ನ ಇಲ್ಲಿಗೆ ಈ ಭಾಗಕ್ಕೆ, ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ, ಈ 4 ಭಾಗಗಳಿಗೆ ಅನ್ನು ಕೇಂದ್ರೀಕರಿಸಿದ ಒಂದು ಫೋರ್ಸ್ ಮಾಡುವುದು ಆಂಟಿ ಕಮ್ಯುನಲ್ ಫೋರ್ಸ್. ಸರಿ, ಇಲ್ಲಿಂದ ಉತ್ತರ ಕನ್ನಡ ಕಾರವಾರಕ್ಕೆ, ಮಂಗಳೂರಿನಿಂದ ಕಾರವಾರಕ್ಕೆ ಎಷ್ಟು ಕಿಲೋಮೀಟರ್ ದೂರ ಇದೆ, ಮಂಗಳೂರಿಂದ ಶಿವಮೊಗ್ಗಕ್ಕೆ ಎಷ್ಟು ಕಿಲೋಮೀಟರ್ ದೂರ ಇದೆ, ಇದನ್ನು ಸುರಿಗೆ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತದೆ, ಅಷ್ಟೂ ಪೊಲೀಸ್ ಸ್ಟೇಷನ್ಗಳ ವ್ಯಾಪ್ತಿಯನ್ನು ಒಳಗೊಂಡು ಯಾವುದಾದರೂ ಕಮ್ಯುನಲ್ ಇನ್ಸಿಡೆಂಟ್ ಆದ್ರೆ ಈ ಫೋರ್ಸ್ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡ್ಲಿಕ್ಕೆ ಆಗುತ್ತಾ ಎನ್ನುವುದು ಒಂದು. ಇದೇ ಉತ್ತರ ಕನ್ನಡ ಜಿಲ್ಲೆಯ ಬಡ್ಕಳದಲ್ಲಿ 92ರ ಆಸುಪಾಸಿನಲ್ಲಿ ಕಮ್ಯುನಲ್ ಕ್ಲಾಶ್ ಆಗಿತ್ತು. 4 ತಿಂಗಳ ಕಾಲ ನಿರಂತರ ಕಮ್ಯುನಲ್ ಕ್ಲಾಶ್ ಆಗಿತ್ತು. ನೆನಪಿಟ್ಟುಕೊಳ್ಳಿ, 4 ತಿಂಗಳು ಇತ್ತು. 3 SP ಗಳು ಬದಲಾವಣೆ ಆಗಿದ್ರು. ಅಲ್ಲಿ ಆ ಗಲಾಟೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕೊನೆಗೆ ಮಂಗಳೂರಲ್ಲಿ ಅಡಿಷನಲ್ SP ಆಗಿದ್ದ PH ರಾಣೆ ಅವರು ಇಲ್ಲಿನ DCIB ಪೊಲೀಸರನ್ನು ಕರ್ಕೊಂಡು ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡಿದ ಮೇಲೆ ಅದು ತಾದ ಬಂದಿಗೆ ಉಂಟು. ಒಟ್ಟು 12 + 8 ಏನು 20 ಮರ್ಡರ್ ಆಗಿದೆ, ಹಿಂದೂಗಳದ್ದು ಮತ್ತು ಮುಸ್ಲಿಮರದ್ದು. ಭಟ್ಕಳ ಕಮ್ಯುನಲ್ ಏನು ಚಿಕ್ಕ ಕಮ್ಯುನಲ್ ಇಲ್ಲ. ಇದೇ ಅನಂತಕುಮಾರ್ ಹೆಗಡೆ ನಾರ್ತ್ ಕನ್ನಡ MP ಇದ್ರಲ್ಲ, ಅವರ ಮೇಲೆ ಮರ್ಡರ್ ಕೇಸ್ ಚಾರ್ಜಸ್ ಅಲ್ಲ ಆಯ್ತಾ ಗಲಾಟೆಯಲ್ಲಿ, ಆಯ್ತಾ. ಅವರನ್ನು ಪೊಲೀಸರು ಅತ್ಯಂತ ತೀವ್ರಗತಿಯಲ್ಲಿ ಚಿತ್ರಹಿಂಸೆ ನೀಡಿದಂತ ಉದಾಹರಣೆಯೂ ಇದೆ, ಇಲ್ಲಂತೇನಿಲ್ಲ, ಆಯ್ತಾ. ಅದೇ ಅನಂತಕುಮಾರ್ ಹೆಗಡೆ ಅವರು ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜ ಹಾರಿಸುವಂತ ಚಳವಳಿಗೆ ಹೋಗಿ ಅಲ್ಲೇ ಭೇಟಿ ನೀಡಿದ್ದಾರೆ, ಕೈಗೆ ಮುಕ್ಕೊಂಡಿದ್ದಾರೆ, ಆಂಟಿ ಪೊಲೀಸ್ ಕಾರ್ಯಾಚರಣೆ ಮಾಡಿ. ಅದ ನಂತರ 96ರಲ್ಲಿ MP ಆಗಿರೋದು, ಆಯ್ತಾ. ಅದೇ ರೀತಿ ಉಡುಪಿಯಲ್ಲಿ ಆಗಿರುವಂತ ಕಮ್ಯುನಲ್ ಆಗಿರೋದು ಕುಂದಾಪುರದಲ್ಲಿ ಮಾತ್ರ. ಭಾಸ್ಕರ ಕೊಟ್ಟಾರಿ ಎಂಬ ಕಾಲೇಜ್ ಸ್ಟೂಡೆಂಟ್ ಅನ್ನು ಕಿಡ್ನಾಪ್ ಮಾಡಿದಂತ ಪ್ರಕರಣದಲ್ಲಿ ಅಲ್ಲಿ ಕಮ್ಯುನಲ್ ಕ್ಲಾಶ್ ಆಗಿತ್ತು. ಇಲ್ಲದ್ರೆ ಮತ್ತೆಲ್ಲ ಕಮ್ಯುನಲ್ ಕ್ಲಾಶ್ ಆಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡದಲ್ಲಿ ಅದು, ಉಡುಪಿಯಲ್ಲಿ ಇದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ. ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಸಂಬಂಧಪಟ್ಟ ಹಾಗೆ ಕಮ್ಯುನಲ್ ಆಗಿರೋದು ಅಂತ ಬೇರೆ. ಅದರಿಂದ ಇಷ್ಟೋ 4 ಜಿಲ್ಲೆಗಳನ್ನು ಒಳಗೊಂಡಂತೆ
ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ. ನಾವು ಹೇಳುವುದೇನಿದೆ, ಆ್ಯಂಟಿ ಕಮ್ಯುನಲ್ ಫೋರ್ಸು ಮಾಡೋದು ಒಳ್ಳೆಯದೇ. IGP ADGP ಮಟ್ಟದ ಅಧಿಕಾರಿಯ ಲೀಡರ್ಶಿಪ್ಪಲ್ಲಿ ಮಾಡೋದು ಒಳ್ಳೆಯದು. ಆದರೆ ಅದರಲ್ಲಿರುವಂಥ ಅಧಿಕಾರಿಗಳಿಗೆ ಎಲ್ಲ ರೀತಿಯ ಮಾಹಿತಿಗಳಿರಬೇಕು ಒಂದು. ಎರಡನೇದು, ಯಾವ ಉದ್ದೇಶಕ್ಕಾಗಿ ಆ ಫೋರ್ಸು ಸ್ಥಾಪನೆ ಆಗಿದೆ ಆ ಉದ್ದೇಶವನ್ನು ಹೊರತುಪಡಿಸಿ ಬೇರೆ ಉದ್ದೇಶಗಳಿಗೆ ಬಳಕೆಯಾಗಬಾರದು. ಯಾವ ಉದ್ದೇಶಕ್ಕೆ ಅದನ್ನು ಸ್ಥಾಪನೆ ಮಾಡಿದ್ದಾವೆ ಆ ಉದ್ದೇಶ ಬಿಟ್ಟು ಬೇರೆ ಉದ್ದೇಶಗಳಿಗೆ ಬಳಕೆ ಆಗಬಾರ್ದು. ಆ್ಯಂಟಿ ಕಮ್ಯುನಲ್ ಫೋರ್ಸು ಸ್ಥಾಪನೆ ಆಯಿತು ಅಂತ ಇಟ್ಕೊಳ್ಳಿ, ಅದಕ್ಕೊಂದು ಕಚೇರಿ ಕೊಡ್ತಾರೆ. ಅವರು ಇಷ್ಟೂ ವ್ಯಾಪ್ತಿಯ ಅಷ್ಟೂ ಪೊಲೀಸ್ ಠಾಣೆಗಳಲ್ಲಿ ಎಷ್ಟು ಮಂದಿ ಕಮ್ಯುನಲ್ ಗೂಂಡಾಗಳಿದ್ದಾರೆ ಎನ್ನುವಂಥ ಲಿಸ್ಟ್ ಅಂತ ತಯಾರಿಸಬೇಕು. ಅಷ್ಟೋ ಮಂದಿಯನ್ನು ಕರೆಸುವ ಕೆಲಸವನ್ನು ಬಿಟ್ಟು ಅವರ ಮನೆಗೆ ಹೋಗಿ ಹುಡುಕುವ ಪ್ರಯತ್ನ ಮಾಡಬೇಕು. ಅದರಲ್ಲಿ 75% ಮಂದಿ ಇನ್ನೋಸೆಂಟ್ಗಳಿರ್ತಾರೆ, ಖಂಡಿತ ಹೇಳ್ತೇನೆ. ಎಷ್ಟು 75% ಮಂದಿ ಇನ್ನೋಸೆಂಟ್ಗಳಿರ್ತಾರೆ. ಇಲ್ಲಾಂದ್ರೆ ಮೊದಲು ಇದ್ರು, ಈಗ ಪರಿವರ್ತನೆ ಆಗಿ ಸಮಾಜಮುಖಿಯಾಗಿದ್ದಾರೆ ಅಂತ ಇಟ್ಕೊಳ್ಳಿ, ಯಾವುದಾದ್ರು ಕೆಲಸದಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವರಿಗೆ ತೊಂದರೆ ಕೊಡಬೇಡಿ, ಅವರಿಗೆ ತೊಂದರೆ ಕೊಡಿ. ನಿಮಗೆ ನಿರ್ದಿಷ್ಟ ಉದ್ಯೋಗ ಇಲ್ಲದವನು, ನಿರ್ದಿಷ್ಟ ವ್ಯವಹಾರ ಇಲ್ಲದವನು, ಅಪಾಪೋಲಿಯಾಗಿ ತಿರುಗಾಡುತ್ತಿದ್ದವನು, ಅವನ ಮೇಲೆ ಕಣ್ಣಿಡಿ. ಅವನ ಸಂಪರ್ಕ ಹೇಗಿದೆ ಅಂತ ನೋಡ್ಕೊಳ್ಳಿ. ಯಾವ ಸಂದರ್ಭದಲ್ಲಿ ಅವ ಎಲ್ಲಿ ಸಿಗ್ತಾನೆ, ಏನು ಸಿಗ್ತಾನೆ ಎನ್ನುವುದು ಗೊತ್ತಿರಬೇಕು. ಇದೊಂದು ನೀವು ಉಪಗ್ರಹ ಆಧಾರಿತ ಒಂದು ರಾಡಾರ್ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಇವರು ಇಲ್ಲಿ ಕೂತಾಗಲೇ ಗೊತ್ತಾಗಬೇಕು ಇಂತಿಂತ ಒಬ್ಬ ವ್ಯಕ್ತಿ ಇಂತಲ್ಲಿದ್ದಾನೆ ಅಂತ ವ್ಯವಸ್ಥೆಯನ್ನು ಮಾಡ್ಕೊಂಡು ಮಾಡಬೇಕು. ಆದರೆ ಇಂಥ ಒಂದು ಟ್ರೂಪ್ಗಳು ಬಂದ ಕೂಡಲೇ ಏನಾಗುತ್ತೆ ಅಂತ ಹೇಳಿ, ಈಗ ANF ಅಂತ ಇತ್ತು, ಈಗ ಅದರಲ್ಲಿ 50% ACFಗೆ ಬರುವುದಂತೆ. ANFನವರು ಏನು ಮಾಡಿದ್ರು, ಅಲ್ಲಿ ಕಾರ್ಕಳದಲ್ಲಿ ಆರಾಮಾಗಿ ತಿಂದು ಉಂಡು ಮಜಾ ಮಾಡಿದ್ರು. ಕಾಡಿಗೆ ಹೋದ್ರ, ನಕ್ಸಲೈಟ್ ಹುಡುಕಿದ್ರ? ಇಲ್ಲ, ಅವ್ರು ಅಲ್ಲೇ ಇದ್ರು. ನಕ್ಸಲೈಟ್ ಕಾಡಲ್ಲೇ ಇದ್ರು. ಅದರ ಬಗ್ಗೆ ಯಾವ್ದಾದ್ರು ಒಂದು ಮಾಹಿತಿ ಬಂದ ಕೂಡಲೇ ಯಾರು ಮಾಹಿತಿ ಕೊಟ್ಟರು ಅವರನ್ನೇ ಹಿಡಿದು ಹಿಂಸಿಸಿದ್ರು. ಯಾವಾಗ ನಕ್ಸಲೈಟ್ಗಳು ಅಲ್ಲಿ ಕುತ್ಲೂರ್ ಹತ್ರದ ಒಂದು ಮನೆಗೆ ಹೋಗಿ ಬಂದರು ಅಂತ ಹೇಳಿ ಮಾಹಿತಿ ಗೊತ್ತಾಯ್ತಾ, ಅದ ನಂತರ ADGP ಮಟ್ಟದಲ್ಲಿ ಕಾರ್ಯಾಚರಣೆ ರೂಪುರೇಷೆ ಸಿದ್ಧಾಯಿತು. ವಿಕ್ರಮಗೌಡನ ಎನ್ಕೌಂಟರ್ ಆಯಿತು. ಯಾವಾಗ ವಿಕ್ರಮಗೌಡನ ಎನ್ಕೌಂಟರ್ ಆಯಿತು ಆಗ ಬಾಕಿ ನಕ್ಸಲೈಟರು ಸರೆಂಡರ್ ಆದ್ದು. ಒಂದು ವೇಳೆ ಅದು ಆಗದೇ ಇರ್ತಾ ಇದ್ರೆ ಇವರಿಗೂ ಮಾಹಿತಿ ಇರಲಿಲ್ಲ. ಇವರು ಮಾಹಿತಿ ಸಂಗ್ರಹಕ್ಕೆ ಪ್ರಯತ್ನ ಪಟ್ಟಿದ್ರು, ಇಲ್ಲ ಅಂತ ಹೇಳಿ ನಾನು ಹೇಳಲ್ಲ, ಪಟ್ಟಿದ್ರು. ಯಾರ ಹತ್ರ ಮಾಹಿತಿ ಸಂಗ್ರಹಕ್ಕೆ ಪ್ರಯತ್ನ ಪಡ್ತಾರೆ? ಪೊಲೀಸರಿಗೆ ಸಿಗುವಂತಹ ಮಾಹಿತಿಗಳು ಅತ್ಯಂತ ಲೇಜಿಯಾಗಿ ಸಿಗುತ್ತು, ವಿಳಂಬವಾಗಿ ಸಿಗುವಂಥದ್ದು. ಆದ್ರಿಂದಾಗಿ ಅವರು ಆಂಟಿ ಕಮ್ಯುನಲ್ ಫೋರ್ಸ್ ಮಾಡಿದ್ರು ಸಹ ಅದಕ್ಕೊಂದು ರೂಪುರೇಷೆ ಇರಬೇಕು. ಅವರು ಅನ್ಯ ಉದ್ದೇಶಕ್ಕೆ ಬಳಕೆಯಾಗಬಾರದು ಅಂತ ಹೇಳಿ, ಅನ್ಯ ಉದ್ದೇಶಕ್ಕೆ ಬಳಕೆ ಆಗಬಾರದು. ಅನ್ಯ ಉದ್ದೇಶಕ್ಕೆ ಬಳಕೆ ಆದರೆ ನೀವು ಯಾವ ಉದ್ದೇಶಕ್ಕಾಗಿ ಅದನ್ನು ಮಾಡಿದ್ದೀರಾ ಆ ಉದ್ದೇಶವೇ ನಿರರ್ಥಕ ಆಗ್ತದೆ. ಸಾಮಾನ್ಯವಾಗಿ ಪೊಲೀಸರಲ್ಲಿ ಒಂದು ಸ್ಕ್ವಾಡ್ ಅಂತ ಮಾಡಿದ ಕೂಡಲೇ ನಾವು ಹೇಳ್ತೇವೆ ಅದೊಂದು ಮತ್ತೊಂದು ವಸೂಲಿ ಕೇಂದ್ರ ಅಂತ, ಮತ್ತೊಂದು ವಸೂಲಿ ಕೇಂದ್ರ. ಅವ್ರು ಹೇಳ್ತಾರೆ ನಮ್ಮಲ್ಲಿ ಒಂದು 10 ಮಂದಿ ಸ್ಟಾಫ್ ಇದ್ದಾರೆ, ಅವ್ರಿಗೇನಾದ್ರೆ ಖರ್ಚಿಗೆ ಆಗಬೇಕಲ್ಲ ಅಂತ ಹೇಳಿ. ಈ ACF ಇನ್ನೊಂದು ವಸೂಲಿ ಕೇಂದ್ರ ಆಗ್ಲಿಕ್ಕೆ ಅವಕಾಶ ಕೊಡಬೇಡಿ. ಈಗಲೇ ಇರುವಂತಹ ವಿಶೇಷ ತಂಡಗಳು, ಅದು CCB ಇರ್ಬೋದು, ಬೇರೆ ಬೇರೆ ವಿಂಗ್ಗಳಿರ್ಬೋದು, ಅವರೇ ವಸೂಲಿ ಕೇಂದ್ರಗಳಾಗಿದ್ದಾವೆ. ನೀವು ಎಲ್ಲಿಯವರೆಗೆ ಅಂತ ಹೇಳಿದರೆ ಸಣ್ಣ ಪೊಲೀಸ್ ಠಾಣೆ ಅಂತ ಇದೆಯಲ್ಲ, ಅವರಿಗೆ ಸೀಮಿತ ಅಧಿಕಾರ ಇರುವುದು, ಅವರಿಗೆ ಲಾ ಆ್ಯಂಡ್ ಆರ್ಡರ್ ಅಧಿಕಾರ ಇಲ್ಲ. ಅವರಿಗೆ ವಂಚನೆ ಇಂಥ ಪ್ರಕರಣಗಳನ್ನು ಅವರು ತನಿಖೆ ಮಾಡ್ತಾರೆ. ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟ ಪ್ರಕರಣಗಳನ್ನು ತನಿಖೆ ಮಾಡ್ತಾರೆ. ಮತ್ತೆ ವುಮೆನ್ ಟ್ರಾಫಿಕಿಂಗ್ ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವರು ತನಿಖೆ ಮಾಡ್ತಾರೆ. ಆದರೆ ಸಣ್ಣನಲ್ಲಿರುವ ಕೆಲವು ಸಿಬ್ಬಂದಿಗಳು, ಎಲ್ಲರಂತ ಹೇಳುವುದಿಲ್ಲ, ಕೆಲವು ಸಿಬ್ಬಂದಿಗಳು ಕೆಲವೊಂದು ಕಡೆಗಳಲ್ಲಿ ಹೋಗಿ ವಸೂಲಿ ಮಾಡ್ಲಿಕ್ಕೆ ಹೋಗ್ತಾರೆ. ಅದಕ್ಕೆ ಹೇಳುದು ನಾವು ACF ಅಂತ ಏನು ಮಾಡ್ತೀರಾ ಅದು ಅನ್ಯ ಉದ್ದೇಶಗಳಿಗೆ ಬಳಕೆ ಆಗಬಾರದು. ಅದರ ಹಿರಿಯ ಅಧಿಕಾರಿಗಳು, ಅವರಿಗಿಂತ ಕೆಳಗಿನ ಅಧಿಕಾರಿಗಳು
ತಮ್ಮ ಅಧೀನ ಅಧಿಕಾರಿಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಈಗ ನಾವು ಮಂಗಳೂರು ನಗರ ಕಮಿಷನರು ಅನುಪಮ್ ಅಗ್ರವಾಲ್ ಅವರು ಈಗ ವರ್ಗಾವಣೆ ಆಗಿದ್ದಾರೆ. ಬೆನ್ನಿಗೆ 2 ಪ್ರಕರಣಗಳು ನಡೆಯಿತು. ಒಂದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಡೆಯಿತು, ಒಂದು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆಯಿತು. ಆದ್ದರಿಂದ ಕಮಿಷನರು ವರ್ಗಾವಣೆ ಆದರು, SP ಅವರು ಯತೀಶ್ ಅವರು ವರ್ಗಾವಣೆ ಆದರು. ಆಯ್ತಾ? ಕಮಿಷನರ್ ವರ್ಗಾವಣೆಗೆ ಒಂದು ಕಾರಣ ಸಿಗುತ್ತೆ. ಯಾಕಂತ ಹೇಳಿದ್ರೆ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಇವರು ತಪ್ಪಿಸಬಹುದು ಅಂತ ಹೇಳಿ. ಯತೀಶ್ ವರ್ಗಾವಣೆಗೆ ಕಾರಣ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ರಹೀಂ ಹತ್ಯೆ ಪ್ರಕರಣವನ್ನ ಅವರಿಗೆ ತಡೀಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅದು ಸ್ಥಳೀಯವಾಗಿ ಆದಂತಹ ಸಣ್ಣ ವಿಚಾರದಲ್ಲಿ ಸಂಭವಿಸಿದಂತಹ ಒಂದು ಯೋಜಿತ ಹತ್ಯೆ. ಅದು ಸಹ ನಾವು ಹೇಳ್ತೇವೆ ಯೋಜಿತ ಹತ್ಯೆ ಅಂತ ಹೇಳಿ. ಇಲ್ಲ ಆ ರೀತಿ ಹತ್ಯೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನನ್ನು ಉಪಾಯದಿಂದ ಒಯ್ಯಬೇಕು ಅಂತ ಹೇಳಿ ಫೋನ್ ಮಾಡಿ ತರಿಸಿ, ಅದು ಸಹ ಐಸೋಲೇಟೆಡ್ ಪ್ಲೇಸ್ ಅದು, ಅಂತ ಪ್ಲೇಸಿಗೆ ತರಿಸಿ ಅಲ್ಲಿ ಹತ್ಯೆ ಮಾಡಿರೋದು. ಯಾರು ಅದನ್ನು ತಡೆಯಬಾರದು ಎನ್ನುವ ಉದ್ದೇಶದಿಂದ. ಅದರಿಂದಾಗಿ ಅದು ಯೋಜಿತ ಹತ್ಯೆ. ಅದರ ಮಾಹಿತಿಗಳು, ಪೂರ್ವ ಮಾಹಿತಿಗಳು ಇವರಿಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸರಿಗೆ ಸ್ಥಳೀಯವಾಗಿಯೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಪ್ರಕರಣದ ಹಿನ್ನೆಲೆಯಲ್ಲಿ ಯಾರೆಲ್ಲ ಸೇರ್ಕೊಳ್ತಾರೆ ನೋಡಿ, ಅವರಿಗೆಲ್ಲ ಮಾಹಿತಿ ಇತ್ತಲ್ಲ. ಆ ಮಾಹಿತಿಗಳನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ ಒಂದು ಹೇಳಿದ್ರು ಸಹ. ಆದ್ರೆ ಅದಕ್ಕೆ SP ಅವರನ್ನು ಹೊಣೆ ಮಾಡಿ ಈಗ ವರ್ಗಾವಣೆ ಆಗಿದೆ. ಯಾಕಂತ ಹೇಳಿದ್ರೆ ಇದರಿಂದ ಕಮಿಷನ್, ಒಂದು ಸುಹಾಸ್ ಶೆಟ್ಟಿ ಹತ್ಯೆಗೆ ಕಮಿಷನರ್ ವರ್ಗಾವಣೆ ಆದ್ರೆ ರಹೀಂ ಹತ್ಯೆಗೆ SP ಅವ್ರನ್ನ ವರ್ಗಾವಣೆ ಮಾಡ್ತೇವೆ ಅಂದ್ರೆ ಸರ್ಕಾರ ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗಿದೆ. ಸರ್ಕಾರ ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಒಂದು ವೇಳೆ ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಆರೋಪಿತರಾಗಿರುವಂತಹ 11 ಮಂದಿಯ ಪೈಕಿಯಲ್ಲಿ ಯಾರು ನಟೋರಿಯಸ್ ಇದ್ದಾರೆ ಅಂತವರ ಮೇಲೆ ಇವರು ಬುಲೆಟ್ ಫೈರ್ ಮಾಡ್ತಾ ಇದ್ರೆ ರಹೀಂ ಹತ್ಯೆ ಪ್ರಕರಣದ ಆರೋಪಿಗೂ ಗುಂಡು ಬೀಳ್ತಾ ಇತ್ತು. ಈಗ ಅದರಲ್ಲಿ ಮಾಡ್ಲಿಲ್ಲ, ಇದರಲ್ಲಿ ಮಾಡ್ಲಿಕ್ಕೆ ಗೊತ್ತಿಲ್ಲ. ಒಂದಕ್ಕೊಂದು ಪೂರಕವಾಗಿ ಆಗಿರುವಂತದ್ದು, ಒಂದಕ್ಕೊಂದು ರಿವೆಂಜ್ ಆಗಿ ಆಗಿರುವಂತ ಘಟನೆ. ಆದ್ರಿಂದ ಪೊಲೀಸರಿಗೆ ಕೈ ಕಟ್ಟಿದಂತಾಗಿದೆ. ಈಗ ಈ ಪ್ರಕರಣದಲ್ಲಿ ಎಷ್ಟು ಮಂದಿ ಆರೋಪಿಗಳು ಒಳಗೆ ಬರ್ತಾರೋ ನೋಡ್ಬೇಕು. ಇನ್ನು ಸಹ ಈಗಾಗಲೇ 5 ಮಂದಿ ಬಂದಿದ್ದಾರೆ, ಇನ್ನಷ್ಟು ಮಂದಿ ಬರ್ತಾರೆ. ಯಾಕಂದ್ರೆ FIR ಅಲ್ಲಿ 15 ಮಂದಿ ಇದೆ. ಯಾಕಂದ್ರೆ ಯಾರು ಗುಂಪು ಗೂಡಿ ಬಂದದನ್ನು ನೋಡಿದವರಿಲ್ಲ. ಕಂಪ್ಲೇಂಟ್ ಹೇಳ್ತಾರೆ 2 ಮತ್ತು ಇತರ 13 ಮಂದಿ ಅಂತ ಹೇಳಿ. ಆದ್ರೂ ಕೆಲವರು ಬರ್ತಾರೆ. ಹತ್ಯೆಗೆ ಸಂಚು ರೂಪಿಸಿದವರು ಆರೋಪಿಗಳೇ ಆಗಿರೋದ್ರಿಂದ, ಹತ್ಯೆ ಆದ ನಂತರ ಅದಕ್ಕೆ ಸಹಕರಿಸಿದವರು ಆರೋಪಿಗಳೇ ಆಗಿರೋದ್ರಿಂದ ಅಷ್ಟು ಸಂಖ್ಯೆಯಲ್ಲಿ ಬರ್ಬೋದು ಅಂತ. ಸರ್, ಈಗ ಹೇಳ್ತಾರಲ್ವಾ ಅನುಪಮ್ ಅಗ್ರವಾಲ್ ಕಾರ್ಯಶೈಲಿ ಜನಪರವಾಗಿಲ್ಲ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಕಮ್ಯುನಿಸ್ಟ್ ನಾಯಕರು ನೇರವಾಗಿ ಆರೋಪ ಮಾಡಿದ್ದಾರೆ. ಇದು ನಿಜಾನಾ? ಮತ್ತೆ ಇವಾಗ ವರ್ಗಾವಣೆ ಆಗಿರೋದ್ರಿಂದ ಮುಂದೆ ಹತ್ಯೆ ಆಗಿರಬಹುದು, ದ್ವೇಷ ಭಾಷಣ ಆಗಿರ್ಬೋದು, ಇದು ತಡೆಗಟ್ಟಬಹುದಾ ಅಥವಾ ಇದು ಸಂಪೂರ್ಣವಾಗಿ ನಿಲ್ಬಹುದಾ ನಮ್ಮ ಕರಾವಳಿಯಲ್ಲಿ ಅಂತ? ನೋಡಿ, ಭ್ರಷ್ಟಾಚಾರ ಅಂದರೆ ಏನು ಅಂತ ಲೆಕ್ಕ. ನೀವು ಲಂಚ ತಗೊಳ್ಳೋದು ಭ್ರಷ್ಟಾಚಾರ ಅಂತ. ಹೌದು. ನೀವು ಲಂಚ ತಗೊಳ್ತಾರಂತ ಗೊತ್ತಿದ್ರೆ ನೀವು ಆಂಟಿ ಕರಪ್ಷನ್ ಬ್ಯೂರೋ ಅಂತ ಒಂದು ಲೋಕಾಯುಕ್ತ ಇದೆ, ಅದಕ್ಕೆ ಹೋಗಿ ಕಂಪ್ಲೇಂಟ್ ಮಾಡಬಹುದಿತ್ತು. ಅನುಪಮ್ ಅಗರ್ವಾಲ್ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅವರು ಹೇರಳವಾಗಿ ಆಸ್ತಿ ಪಾಸ್ತಿಯನ್ನು ಸಂಪಾದಿಸಿದ್ದಾರೆ ಅಂತ ಹೇಳಿದ್ರೆ ನೀವು ಲೋಕಾಯುಕ್ತ ಕಂಪ್ಲೇಂಟ್ ಮಾಡಬಹುದು. ಅದು ಮಾಡಲಿಲ್ಲ. ಹಾಗಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಭ್ರಷ್ಟರಲ್ವ ಅಂತ ಕೇಳಿದ್ರೆ ನನ್ನಲ್ಲಿ ಉತ್ತರ ಇಲ್ಲ. ಯಾಕಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಪೊಲೀಸರು ಭ್ರಷ್ಟರಾಗಿಯೇ ಇರ್ತಾರೆ, ಅನಿವಾರ್ಯವೇ ಆಗಿರ್ತದೆ. ಇದು ಇದೆ, ಸ್ಪಷ್ಟವಾಗಿ ಹೇಳ್ತೇನೆ. ನಿಮ್ಗೆ ಒಂದು ಪ್ರಕರಣದ ತನಿಖೆಗಾಗಿ ಇಲಾಖೆ ಕೊಟ್ಟಿರುವಂತ ವಾಹನವನ್ನು ಉಪಯೋಗಿಸಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಂದ್ರೆ ನೀವು ಖಾಸಗಿ ವಾಹನವನ್ನು ಅವಲಂಬಿಸಲೇಬೇಕು. ಖಾಸಗಿ ವಾಹನಕ್ಕೆ ಬಾಡಿಗೆಯನ್ನು ನೀವು ಯಾರ ಕೈಯಿಂದ ಕೊಡುವುದು? ಒಂದ ಪೊಲೀಸ್ ಅಧಿಕಾರಿ ಅವನ ಕೈಯಿಂದ ಕೊಡಬೇಕು, ಅವನ ಸಂಬಳದಿಂದ ಕೊಡಬೇಕು. ಇಲ್ಲ ಇದ್ರೆ ಯಾರಾದ್ರೂ ಪೊಲೀಸರೊಟ್ಟಿಗೆ ಚೆನ್ನಾಗಿರುವಂತವರು ಅಂತ, ಅದು ಸಹ ಭ್ರಷ್ಟಾಚಾರವೇ. ಪೊಲೀಸ್ ಕಮಿಷನರ್ ಮನೆಗೆ ಒಳ್ಳೆಯ ಮೀನು ಬೇಕು ಅಂತ ಹೇಳಿದ್ರೆ ಧಕ್ಕೆಯಿಂದ ಒಂದು ಅರ್ಧ ಲೋಡು ಮೀನು ಪೊಲೀಸ್ ಕಮಿಷನರ್ ಮನೆಗೆ ತಂದು ಕೊಡುವವರು ಇದ್ದಾರೆ. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಏನಾದ್ರೂ ಸಹಾಯಕ್ಕೆ ಬರ್ಬೋದು ಅಂತ ಹೇಳಿ, ಇದು ಸಹ ಭ್ರಷ್ಟಾಚಾರವೇ. ಅದರಿಂದಾಗಿ ಭ್ರಷ್ಟಾಚಾರಕ್ಕೆ ಹಲವು ಮುಖಗಳಿವೆ. ಅದರಿಂದಾಗಿ ಅವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವುದಕ್ಕೆ ದಾಖಲೆಗಳಿಲ್ಲ.
ಇವರು ಒಂದು ದೂರು ಕೊಟ್ಟದ್ದು ದಾಖಲೆ ಇಲ್ಲ. ಏನಾಗಿತ್ತು ಅಂತ ಹೇಳಿದ್ರೆ ಡಿವೈಫೈನವರು ಇಲ್ಲಿ ರಾವಂಡರ್ ಸರ್ಕಲ್ ನಲ್ಲಿ ಒಂದು ಅನುಮತಿಯನ್ನು ಪಡೆದೇ ಪ್ರತಿಭಟನೆ ಮಾಡಿದಕ್ಕಾಗಿ ಅದರ ಮುಖಂಡರ ಮೇಲೆ ಒಂದು ಕೇಸು ದಾಖಲಾಯಿತು. ಅವ್ರನ್ನೆಲ್ಲ ಪೊಲೀಸರು ಚದುರಿಸಿದರು. ಅದು ಕಮಿಷನರ್ ಹೇಳಿ ಇವರು ಮಾಡಿದ್ದು ಅಂತ ಹೇಳಿ ಕಮಿಷನರ್ ಮೇಲೆ ಅವರು ಆರೋಪ ಮಾಡಿದ್ದಾರೆ. ಇವರು ಪ್ರತಿಭಟನೆ ಮಾಡುವಾಗ ನಾವು ಅನುಮತಿ ಪಡಿಬೇಕಂತೇಳಿ ಅವರಿಗೆ ಗೊತ್ತಿತ್ತು. ಅವ್ರು ಯಾಕಂದ್ರೆ ಹೊಸದಾಗಿ ಪ್ರತಿಭಟನೆ ಮಾಡುವವರಲ್ಲ, ಅವರು ಹೋರಾಟದಲ್ಲೇ ಇರುವವರು. ಕಮ್ಯುನಿಸ್ಟ್ ಅನ್ನೋ ಒಂದು ತತ್ವ ಸಿದ್ಧಾಂತ ಇಲ್ಲಿ ಬೆಳೆದು ಬಂದದ್ದೇ ಹೋರಾಟದಿಂದ. ಅದು ಹಿಂದೆ ಭೂಮಾಲೀಕರ ವಿರುದ್ಧ ಇರ್ಬೋದು, ಅದಕ್ಕಿಂತ ಮೊದಲು ಬ್ರಿಟಿಷ್ ಸರ್ಕಾರದ ವಿರುದ್ಧ ಇರ್ಬೋದು, ಭೂಮಾಲೀಕರ ವಿರುದ್ಧ ಎಲ್ಲರಲ್ಲಿ ಹೋರಾಟ ಮಾಡಿಯೇ ಕಮ್ಯುನಿಸ್ಟ್ ಸಿದ್ಧಾಂತ ಇಲ್ಲಿ ಬೆಳೆದು ಬಂದಿರೋದು. ಆದ್ರಿಂದಾಗಿ ಅವರಿಗೆ ಹೋರಾಟ ಹೊಸ್ತಲ್ಲ, ಅದಕ್ಕೆ ಒಂದು ಪರ್ಮಿಷನ್ ತಗೊಳ್ಬೇಕು ಎನ್ನುವಂತ ವಿಷಯ ಕೂಡ ಹೊಸ್ತಲ್ಲ. ತಗೊಳ್ಳದೆ ಮಾಡಿದ್ದಕ್ಕೆ ಒಂದು ಕೇಸು ಮಾಡಿದ್ದಾರೆ. ಅದಕ್ಕೆ ಬೇಕಾಗಿ ಅವರು ಆ ಆರೋಪವನ್ನು ಮಾಡ್ತಾ ಇದ್ರು. ಹಾಗಂತ ಹೇಳಿ ಅವರು ಭ್ರಷ್ಟಾಚಾರ ಮಾಡಿಲ್ಲ, ಮಾಡುವುದಿಲ್ಲ, ಇಲ್ಲ, ಅದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಆ ವ್ಯವಸ್ಥೆ ಹಾಗೆ ಇದೆ, ಆ ವ್ಯವಸ್ಥೆ ಆಗಿದೆ. ಯಾಕಂತ ಹೇಳಿದ್ರೆ ಪೊಲೀಸರು ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ವ್ಯಕ್ತಿಗಳನ್ನ ಅವಲಂಬಿಸಬೇಕಾಗತ್ತೆ. ಆಗ ಸಹಜವಾಗಿ ಅದು ಭ್ರಷ್ಟಾಚಾರಕ್ಕೆ, ಕೇವಲ ಲಂಚ ತಗೊಳ್ಳುವುದೇ ಭ್ರಷ್ಟಾಚಾರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಸಾರ್ವಜನಿಕರಿಂದ ನೀವು ಉಪಕಾರ ಪಡೆಯುವುದು ಸಹ ಭ್ರಷ್ಟಾಚಾರವೇ. ಅವನು ಮಾಡುವಂತ ಯಾವುದಾದರೂ 2 ನಂಬರ್ ಬಿಸ್ನೆಸ್ಗಳಿಗೆ ನೀವು ಮೌಖಿಕವಾಗಿ ಸಮ್ಮತಿಯನ್ನು ಕೊಡಬೇಕು ಅನ್ನೋ ಅನಿವಾರ್ಯತೆ ಸೃಷ್ಟಿಯಾಗ್ತದೆ. ಅದರಿಂದ ಅದು ಸಹ ಭ್ರಷ್ಟಾಚಾರವೇ. ಅನುಪಮ್ ಅಗರ್ವಾಲ್ ಮೇಲೆ ಇರುವಂತ ಆರೋಪ ಅಷ್ಟು. ಹಾಗಾದ್ರೆ ಯತೀಶ್ ಅವರ ಮೇಲೆ ಅಂತ ಆರೋಪ ಇರ್ಲಿಲ್ಲಲ್ಲ, ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು? ಉಡುಪಿಯಲ್ಲಿ ಕೆ ಅರುಣ್ ಅವರ ಮೇಲೆ ಏನು ಆರೋಪ ಇರ್ಲಿಲ್ಲಲ್ಲ, ಅವ್ರನ್ನ ಯಾಕೆ ಮಂಗಳೂರಿಗೆ ವರ್ಗಾವಣೆ ಮಾಡಿದ್ರು? ಇದು ಸರ್ಕಾರ ಏನು ಮಾಡ್ತದೆ ಅಂತ ಹೇಳಿದ್ರೆ, ಇಂತಹ ಸಂದರ್ಭ ಬಂದಾಗ ಮುಖ ಉಳಿಸಿಕೊಳ್ಳುವಂತ ಸಲುವಾಗಿ ಯಾರಾದ್ರೂ ಅಧಿಕಾರಿಗಳ ತಲೆದಂಡಾಗತ್ತೆ. ಈಗ ಏನಾಗತ್ತೆ ಗೊತ್ತಾ? ಈಗ ಏನಾಗತ್ತೆ, ಈಗ ಬರುವಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರಾಗ್ಲಿ, SP ಆಗಿ ಬರುವಂತಹ ಅರುಣ್ ಅವರಾಗ್ಲಿ ಹೇಳ್ತಾರೆ, ಕೆಲವು ಅಧಿಕಾರಿಗಳ ಬದಲಾವಣೆ ಆಗಬೇಕು, ನಾವು ಒಂದು ಲಿಸ್ಟ್ ಕೊಡ್ತೇವೆ, ಅಷ್ಟು ಮಂದಿಯನ್ನು ಪೋಸ್ಟಿಂಗ್ ಮಾಡಿದ್ದ ಸರ್ಕಾರ ಮಾಡಲೇಬೇಕು, ಅನಿವಾರ್ಯ. ಅದ್ಯಾಕೆ ಸರ್ ಹಾಗೆ? ಇಲ್ಲದ್ರೆ ನಾವು ಹೇಗೆ ಕಂಟ್ರೋಲ್ ಮಾಡೋದು? ಈಗ ಇರುವ ಅಧಿಕಾರಿಗಳನ್ನು ಇಟ್ಕೊಂಡು, ಈಗ ಇರುವ ಅಧಿಕಾರಿಗಳನ್ನ ನಂಬಿ ಅಲ್ವಾ ಇವರು ಹಳ್ಳಕ್ಕೆ ಬಿದ್ದದ್ದು. ನಾವ್ಯಾಕೆ ಹೊಂಡಕ್ಕೆ ಬೀಳಲಿ? ಇಷ್ಟಿಷ್ಟು ಅಧಿಕಾರಿಗಳನ್ನು ಕೊಡಿ, ನಾವು ನಿಯಂತ್ರಣ ಮಾಡ್ತೇವೆ ಅಂತ ಹೇಳಿ. ಆಗ ಈಗ ಇರುವ ಅಧಿಕಾರಿಗಳ ವರ್ಗಾವಣೆ ಆಗತ್ತೆ. ಈಗ ಪುನಃ 2ನೇ ಸುತ್ತಿನ ವರ್ಗಾವಣೆ ಆಗತ್ತೆ. ಆದ್ರಿಂದಾಗಿ ಎಲ್ಲ ಅಧಿಕಾರಿಗಳು ಸುರಿಯಿಗೆ ಬ್ಯಾಗು, ಡ್ರೆಸ್ಸು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಎಲ್ಲಿಗೆ ಹೋಗ್ಲಿಕ್ಕೆ ಉಂಟಾ ಅಲ್ಲಿಗೆ ಹೋಗ್ಬೇಕು ಅಂತ, ಅದಕ್ಕೆ ರೆಡಿ ಆಗಿರ್ಬೇಕು. ಓಕೆ, ಸೊ ನೋಡೋಣ ಇದು ಮುಂದೆ ಯಾವ ರೀತಿ. ಎಷ್ಟು ವರ್ಗಾವಣೆ ಆದ್ರೂ ಅದು ದೊಡ್ಡ ವಿಷಯ ಅಲ್ಲ. ಕರಾವಳಿಯಲ್ಲಿ ಹತ್ಯೆ ಆಗಿರ್ಬೋದು, ಈ ತರ ದ್ವೇಷ ಭಾಷಣ ಆಗಿರ್ಬೋದು, ಅದು ಎಷ್ಟು ಕಡಿಮೆ ಆದಷ್ಟು ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ಸುದ್ದಿನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.